ಪಸ್ಕ ಹಬ್ಬವು ಇದು ಪಸ್ಕ ಹಬ್ಬವು ಪಸ್ಕ ಹಬ್ಬವು ಇದು ಪಸ್ಕ ಹಬ್ಬವು ಶಿಷ್ಯರೊಡನೆ ದೇವ ಮಂದಹಾಸ ತೋರುತ್ತ ಶಿಷ್ಯರೊಡನೆ ದೇವ ಮಂದಹಾಸ ತೋರುತ್ತ ಪಸ್ಕ ಹಬ್ಬವು ಇದು ಪಸ್ಕ ಹಬ್ಬವು ಬೇಡಿ 5 ರೊಟ್ಟಿ 5 ಸಾವಿರರೊಡತ ಬೇಡಿ 5 ರೊಟ್ಟಿ 5 ಸಾವಿರರೊಡತ ತೋಷಗೊಂಡು ಭೋಜ್ಯವಾಗಿ ಯೇಸು ಕಾರ್ಯ ಮೆರೆದರಾಗ ತೋಷಗೊಂಡು ಭೋಜ್ಯವಾಗಿ ಯೇಸು ಕಾರ್ಯ ಮೆರೆದರಾಗ ಪಸ್ಕ ಹಬ್ಬವು ಇಂದು ಪಸ್ಕ ಹಬ್ಬವು ಶಿಷ್ಯರೊಡನೆ ಕೂಡಿ ದೇವ ಮಂದಹಾಸ ತೋರುತ್ತಾರೆ ದಟ್ಟ ಅಡವಿಯಲ್ಲಿ ಸೈತಾನನಿಂದ ಪರೀಕ್ಷೆಗೊಳಪಟ್ಟ ನಂತರ ಬದುಕು ಬಹಳ ವೇಗವಾಗಿ ಸಾಗುತ್ತಾ ಬಂತು. ಬದುಕಿನಲ್ಲಿ ನಾನು ಮುಂದೆ ಬಂದ ಹಾಗೆಯೇ ನನ್ನ ಬೋಧನೆಗಳಿಗೆ ಒಳಗಾಗಿ ಶಿಷ್ಯರಾಗಿ ಅನೇಕ ಮಂದಿ ಬಂದರು. ಆದರೆ ಅದರಲ್ಲಿ ಪ್ರೀತಿ ಪಾತ್ರರನ್ನಾಗಿ ನಾನು 12 ಮಂದಿಯನ್ನು ಆರಿಸಿಕೊಂಡೆ. ಗೆಲಿಲಿಯಾದ ಸಮುದ್ರ ತೀರದಲ್ಲಿ ಆಂದ್ರೇಯ ಮತ್ತು ಸಿಮೋನ್ನ ಬೆಸ್ತರಾಗಿ ಮೀನು ಹಿಡಿಯುವ ಕಾಯಕ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರನ್ನು ಹೇಳಿದೆ, ನೀವು ಮೀನು ಹಿಡಿಯುವ ಬೆಸ್ತರಾಗಬೇಡಿ, ನಾವು ಮನುಜರನ್ನು ಹಿಡಿಯುವ ಬೆಸ್ತರಾಗೋಣ ಬನ್ನಿ ಅಂತ ಕರೆದೆ. ಅವರು ಬೆಸ್ತ ವೃತ್ತಿಯನ್ನು ತೊರೆದು ಹಿಂದೆ ಬಂದರು. ಹೀಗೆ ಸಿಮೋನ್ನ, ಪೇತ್ರ, ಆಂದ್ರೇಯ, ಆ ನಂತರ ಮತ್ತಾಯ, ತೋಮ, ಫಿಲಿಪ್ಪ, ಬೆರ್ತಲೋಮಿಯ ಹೀಗೆ 12 ಮಂದಿ ಶಿಷ್ಯರೊಡಗೂಡಿಕೊಂಡು ಗೆಲೀಲಿಯ ಪ್ರಾಂತ್ಯದಿಂದ ನಜರೇತಿನವರೆಗೆ ಬೋಧನೆಯನ್ನು ಮಾಡಿಕೊಂಡು ಬಂದೆ. ಬೋಧನೆಯ ಪ್ರಭಾವ ಅಲ್ಲಲ್ಲಿ ಸಾಕಷ್ಟು ಮಂದಿಗೆ ತಟ್ಟಲ್ಪಟ್ಟಾಗ ಎಲ್ಲರೂ ಹೌದು ಅಂತ ಒಪ್ಪಿಕೊಂಡು ಯೇಸು ಎನ್ನುವವ ದೇವಸುತನಾಗಿ ಈ ಭೂಲೋಕದಲ್ಲಿ ನಮ್ಮ ಉದ್ಧಾರ ಕಾರ್ಯಕ್ಕಾಗಿ ಬಂದಿದ್ದಾನೆ ಎನ್ನುವುದನ್ನು ಸ್ವೀಕಾರ ಮಾಡಲು ತೊಡಗಿದರು. ಈ ಬೋಧನೆಗೆ ಒಳಗಾಗಿ ಕೆಲವು ಮಂದಿ ಕೆಲವು ರೀತಿಯ ಪರಿವರ್ತನೆಯಿಂದ ನನ್ನ ಹಿಂದೆ ಸಾಗಿ ಬಂದರು. ಬಹಳಷ್ಟು ಮಂದಿ ಪಾಪ ಕಾರ್ಯಗಳನ್ನು ಮಾಡುವವರನ್ನು ಕಂಡಾಗ ಅವರನ್ನು ನಾನು ಹೇಳಿದ್ದಿಷ್ಟೇ, ಪಾಪ ಕಾರ್ಯಗಳನ್ನು ಮಾಡುವವರಿಂದ ಅವರನ್ನು ವಿಮೋಚಿಸಲೋಸುಗವೇ ನಾನು ಬಂದವ. ಪಾಪಿಗಳ ರಕ್ಷಣೆಯೇ ನನ್ನ ಉದ್ದೇಶ. ಹಾಗಿದ್ದರೆ ಒಳ್ಳೆಯವರು, ಅವರು ಹೇಗೂ ಒಳ್ಳೆಯವರಾಗಿಯೇ ನನ್ನನ್ನು ಅನುಸರಿಸುವವರಿದ್ದಾರೆ. ಆದರೆ ಯಾರು ಒಳ್ಳೆಯ ದಾರಿಯನ್ನು ಬಿಟ್ಟು ವಿಮುಖ ದಾರಿಯಲ್ಲಿ ನಡೆಯುತ್ತಾ ಇದ್ದಾರೋ ಅಂತಹವರನ್ನು ನನ್ನವರನ್ನಾಗಿಸುವಂತಹ ಪ್ರಯತ್ನ ನನ್ನದು. ಈ ರೀತಿಯ ಪ್ರಯತ್ನದಲ್ಲಿ ಮುಂದುವರಿದು ಬಂದಾಗ ಒಂದು ಕಡೆಯಲ್ಲಿ ವಾರಾಂಗನೆಯೊಬ್ಬಳನ್ನು ಅನೇಕ ಮಂದಿ ಸೇರಿ ಕಲ್ಲು ಹೊಡೆಯುವಂತಹ ಒಂದು ಹೀನಾಯ ದೃಶ್ಯವನ್ನು ನಾನು ಕಂಡೆ. ಅಲ್ಲಿದ್ದವರನ್ನು ತಡೆದು ವಿಚಾರಿಸಿದೆ, ಯಾಕೆ ನೀವು ಅವಳನ್ನು ಕಲ್ಲು ಹೊಡೆಯುತ್ತಾ ಇದ್ದೀರಿ? ಅವಳು ಕುಲಗೆಟ್ಟ ಸ್ತ್ರೀ, ಅವಳು ನಮಗೆ ಕಳಂಕ, ಅದಕ್ಕಾಗಿ ಅವಳನ್ನು ಕಲ್ಲಿನಿಂದ ಹೊಡೆದು ಕೊಲ್ಲುವ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ಎನ್ನುವಂತಹ ಮಾತನ್ನು ಹೇಳಿದರು. ಆಲೋಚನೆ ಮಾಡಿದೆ ನಾನು, ಇದರಲ್ಲಿ ಆ ಸ್ತ್ರೀಯ ತಪ್ಪೇನಿದೆ? ಹಾಗಿದ್ದರೆ ಇವರು ಕಲ್ಲು ಹೊಡೆಯುವುದು ತಪ್ಪೇ? ಹಾಗಿದ್ದರೆ ಇದಕ್ಕೊಂದು ವಿಮೋಚನೆ ಆಗಬೇಕಲ್ಲವೇ? ಅವರನ್ನು ಕರೆದು ಹೇಳಿದೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲವೋ, ಯಾರು ತಪ್ಪೇ ಮಾಡಿಲ್ಲವೋ ಅಂತಹವರು ಮಾತ್ರ ಅವಳಿಗೆ ಕಲ್ಲೆಸೆಯಿರಿ. ಕೇಳಿದಂತಹ ಈ ಜನಸ್ತೋಮ ಒಂದೊಮ್ಮೆಗೆ ಎತ್ತಿ ಹಿಡಿದಂತಹ ಕಲ್ಲನ್ನು ಹಾಗೆಯೇ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ಕಲ್ಲು ಕೈಯಿಂದ ಜಾರಿ ಬಿತ್ತು. ಎಲ್ಲರೂ ಹಿಂದೆ ತಿರುಗಿ ನತಮಸ್ತಕರಾಗಿ ಹಿಂದೆ ಹೋದರು.
ಹಾಗಿದ್ದರೆ ಲೋಕದಲ್ಲಿ ಪಾಪ ಕಾರ್ಯವನ್ನು ಮಾಡದವರು ಯಾರೂ ಇಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಈ ಘಟನೆಯಿಂದ ನಾನು ಕಂಡುಕೊಂಡೆ. ಒಳಗೊಳಗೆ ಆಂತರ್ಯದಲ್ಲಿ ಪಾಪ ಕಾರ್ಯವನ್ನು ಮಾಡಿದ್ದರೂ ಸಹ ಬಾಹ್ಯ ಲೋಕಕ್ಕೆ ನಾವು ಡಂಬಾಚಾರಿಗಳ ಹಾಗೆ ಇದ್ದೇವೆ, ನಾವು ಏನೂ ತಪ್ಪು ಮಾಡದವರ ಹಾಗೆ ಪ್ರವರ್ತಿಸುತ್ತಾ ಇದ್ದೇವೆ ಅಂತ ತೋರಿಸುವವರು ಬಹಳ ಮಂದಿ ಇದ್ದಾರೆ. ಅಂತಹವರಿಗಾಗಿಯೇ ನನ್ನ ಅಗತ್ಯ ಇದೆ. ಈ ಲೋಕದಲ್ಲಿ ಪಾಪ ಕಾರ್ಯಗಳಿಂದ ವಿಮೋಚನೆಯಾಗಿ ದೇವರ ಸಾಮ್ರಾಜ್ಯವೊಂದು ಇಲ್ಲಿ ಸ್ಥಾಪನೆಯಾಗಬೇಕು. ಇಲ್ಲಿ ಪರಸ್ಪರರನ್ನು ಪ್ರೀತಿಸುವಂತಹ ಒಂದು ಸಮಾಜ ಬೆಳೆಯಬೇಕು. ನಾವು ನಮ್ಮವರನ್ನು ಎಷ್ಟು ಬೇಕಿದ್ದರೂ ಪ್ರೀತಿಸಬಹುದು, ಆದರೆ ಅದು ಸಹಜವಾದಂತಹ ಪ್ರೀತಿ. ನಮ್ಮವರನ್ನು ನಾವು ಪ್ರೀತಿಸುವುದರಲ್ಲಿ ಅತಿಶಯವಾದುದು ಏನೂ ಇಲ್ಲ. ಆದರೆ ನಾವು ನೆರೆಯವರನ್ನು ಯಾವಾಗ ನಮ್ಮವರಂತೆಯೇ ಪ್ರೀತಿಸ್ತೇವೆಯೋ ಅದು ನಿಜವಾದ ಪ್ರೀತಿ. ಅದಕ್ಕಿಂತಲೂ ಮಿಗಿಲಾದ ಇನ್ನೊಂದು ಪ್ರೀತಿ ಇದೆ. ಯಾರು ನಮಗೆ ವೈರಿಗಳು ಅಂತ ಕರೆಸಲ್ಪಡುತ್ತಾರೋ ಆ ವೈರಿಗಳನ್ನೂ ಕೂಡ ನಾವು ಪ್ರೀತಿಸಲು ಕಲಿಯಬೇಕು. ಅದುವೇ ನಿಜವಾದ ಪ್ರೀತಿಯ ತಾತ್ಪರ್ಯ. ಈ ಪ್ರೀತಿಗೆ ಹಗೆತನಕ್ಕೆ ಅವಕಾಶವಿಲ್ಲ. ಹಗೆತನದಿಂದ ನಾವು ಬದುಕಲ್ಲಿ ಏನನ್ನೂ ಸಾಧಿಸಲಾಗುವುದಿಲ್ಲ. ದ್ವೇಷದಿಂದ ಈ ಜಗತ್ತನ್ನು ಗೆಲ್ಲಲು ಸಾಧ್ಯವೇ ಇಲ್ಲ. ಹಾಗಿದ್ದರೆ ಆ ದ್ವೇಷದ ಜಾಗದಲ್ಲಿ ಪ್ರೀತಿಯನ್ನು ಸ್ಥಾಪಿಸಿ ಈ ಪ್ರೀತಿಯಿಂದ ನಾವು ಪರಸ್ಪರ ಒಬ್ಬರೊಬ್ಬರನ್ನು ಗೆಲ್ಲೋಣ ಎನ್ನುವ ಮೂಲಕವಾಗಿ ಶಿಷ್ಯ ಸಂದೋಹವನ್ನು ಒಡಮೂಡಿಕೊಂಡು ಒಂದೊಂದೇ ಪಟ್ಟಣವನ್ನು ತಿರುಗಿಕೊಂಡು ಬಂದವರು. ಒಂದೆಡೆ ನನ್ನದಾದಂತಹ ಸುವಾರ್ತೆಯನ್ನು ಕೇಳಿದಂತಹ ಬಹಳ ಮಂದಿ ಹಿಂಡು ಹಿಂಡಾಗಿ ನನ್ನ ಬಳಿಗೆ ಬರಲು ತೊಡಗಿದರು. ಕುಷ್ಠ ಹಿಡಿದವರು ಕೆಲವರು, ದೆವ್ವ ಹಿಡಿದವರು ಕೆಲವರು. ಎಲ್ಲರನ್ನೂ ಯಥಾನುಶಕ್ತಿಯಿಂದ ಅವರವರ ಆ ಒಂದು ಪಾಪ ಕಾರ್ಯಗಳಿಂದ ಅವರನ್ನು ವಿಮೋಚನೆಗೊಳಿಸಿ ಸರ್ವಶಕ್ತನಾದಂತಹ ಸರ್ವೇಶ್ವರನಲ್ಲಿ ನೀವು ನಂಬಿಕೆ ಇಡಿ, ನಿಮ್ಮ ನಂಬಿಕೆಗೆ ಪ್ರತಿಫಲ ದೊರಕುತ್ತದೆ ಎನ್ನುವ ಮೂಲಕವಾಗಿ ಅವರವರಿಗೆ ಪರಿಹಾರದ ದಾರಿಯನ್ನು ತೋರಿಸಿಕೊಟ್ಟು ಮುಂದುವರಿದು ಬಂದೆ. ಇದೇ ರೀತಿಯಾಗಿ ಬರಲು ಮತ್ತೆ ಒಂದು ಕಡೆ ನನ್ನ ಶಿಷ್ಯ ಸಂದೇಹವೆಲ್ಲವೂ ಒಂದು ಬೆಟ್ಟದ ತಪ್ಪಲಲ್ಲಿ ತಂಗಿರುವಾಗ ಬಂದಂತಹ ಸಂದೋಹ 5,000ಕ್ಕಿಂತಲೂ ಮಿಗಿಲಾಗಿದೆ ಎಂದು ಶಿಷ್ಯರು ಹೇಳಿಕೊಂಡರು. ಅವರಿಗೆ ರಾತ್ರಿಯ ಹೊತ್ತು ಹಸಿವಾಗಿ ಇದೆ, ನಾವು ಊರ ಹೊರಕ್ಕೆ ಹೋಗಿ ಏನಾದರೂ ತಿನ್ನಲು ತರುತ್ತೇವೆ ಎಂದು ನನ್ನಲ್ಲಿ ಕೇಳಿಕೊಂಡಾಗ ಈ ರಾತ್ರಿಯ ಹೊತ್ತಿನಲ್ಲಿ ನಿಮಗೆ ಸಿಗಬಹುದಾದದು ಏನು ಎಂದು ನಾನು ಆಲೋಚಿಸಿ ಅವರನ್ನು ತಡೆದೆ. ನಿಮ್ಮಲ್ಲಿ ತಿನ್ನಬಹುದಾದುದು ಏನೂ ಇದೆ ಎಂದು ಕೇಳಿದಾಗ 5 ರೊಟ್ಟಿ 2 ಒಣ ಮೀನು ಇದೆ ಎಂದು ಸೂಚಿಸಿದರು. ಹಾಗಿದ್ದರೆ ಅದನ್ನೇ ತೆಗೆದುಕೊಂಡು ಬನ್ನಿ ಎಂದು ಅವರಲ್ಲಿ ತಿಳಿಸಿದಾಗ ಆ 5 ರೊಟ್ಟಿ ಮತ್ತು 2 ಒಣ ಮೀನನ್ನು ತಂದು ನನ್ನ ಎದುರಿನಲ್ಲಿ ಇರಿಸಿದರು. ಆ 5 ರೊಟ್ಟಿ ಮತ್ತು 2 ಒಣ ಮೀನನ್ನು ಪರಲೋಕದಲ್ಲಿರುವಂತಹ ತಂದೆಯನ್ನು ಸ್ತುತಿಸಿ, ಓ ತಂದೆಯೇ, ನನ್ನದಾದಂತಹ ಈ ಮಕ್ಕಳು ಹಸಿವಿನಿಂದ ಕಂಗಾಲಾಗಿದ್ದಾರೆ, ಇವರ ಹಸಿವು ಈ ರೊಟ್ಟಿಯಿಂದ ಹಿಂಗಬೇಕಾಗಿದೆ. ಇದು ನನಗಾಗಿ ಅಲ್ಲ ನಾನು ಬೇಡಿಕೊಳ್ಳುವುದು, ನಿನ್ನ ಮಕ್ಕಳು ಒಳಿತಿನಿಂದ ಇರಬೇಕು. ಇವರೆಲ್ಲರೂ ದೇವರ ಮಕ್ಕಳೇ ಎನ್ನುವುದು ಹೌದಾದರೆ ಈ ಲೋಕದಲ್ಲಿರುವವರೆಲ್ಲರೂ ದೇವರ ಮಕ್ಕಳೇ ಎಂದು ನೀನು ಒಪ್ಪಿಕೊಳ್ಳುವುದಿದ್ದರೆ ಈ 5 ರೊಟ್ಟಿ 2 ಒಣ ಮೀನಿನಿಂದ ಎಲ್ಲರ ಹಸಿವನ್ನು ಹಿಂಗಿಸು ಎಂದು ಸ್ತೋತ್ರವನ್ನು ತಲ್ಲಿಸಿ ಆ ರೊಟ್ಟಿಯನ್ನು ಮುರಿದು ಒಣ ಮೀನನ್ನು ಮುರಿದು ಶಿಷ್ಯರ ಬಳಿಯಲ್ಲಿ ಇದನ್ನು ಎಲ್ಲರಿಗೂ ಹಂಚಿ ಅಂತ ಕೊಟ್ಟೆ. ಶಿಷ್ಯರು ಎಲ್ಲರಿಗೂ ಹಂಚಿದರು. 5,000 ಮಂದಿಯಷ್ಟು ಮಂದಿ ಈ ರೊಟ್ಟಿಯನ್ನು ತಿಂದು ಒಣ ಮೀನನ್ನು ತಿಂದು ತಮ್ಮ ಹೊಟ್ಟೆಯ ಹಸಿವನ್ನು ಹಿಂಗಿಸಿ ತಿಂದು ತೇಗನ್ನು ಬಿಟ್ಟರು. ಮತ್ತು 12 ಮಂದಿ ಶಿಷ್ಯರಿಗಾಗುವಷ್ಟು ಬಟ್ಟಲು ತುಂಬಿ ಬಂದಿತ್ತಲ್ಲಿ ಎನ್ನುವಾಗ ಯೇಸುವಿನ ಪವಾಡ ಇದು ಎಂದು ಎಲ್ಲರೂ ಕೊಂಡಾಡಿದರು. ಇಲ್ಲಿ ಪವಾಡ ಎನ್ನುವುದು ಏನೂ ಇಲ್ಲ, ಎಲ್ಲವೂ ಆ ದೇವನ ನಿಯಮಕ್ಕೆ ಒಳಪಟ್ಟಿದೆ. ನೀವೆಲ್ಲರೂ ವಿಶ್ವಾಸಿಗಳಾಗಿರಿ, ಆ ದೇವನ ಮೇಲೆ ವಿಶ್ವಾಸವಿಡಿ. ಆ ದೇವನ ಮೇಲೆ ನೀವು ವಿಶ್ವಾಸವಿಟ್ಟುದೇ ಸತ್ಯವೆಂದಾದರೆ ಆ ವಿಶ್ವಾಸವಿಟ್ಟ ತಂದೆ ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎನ್ನುವ ಅಭಯ ವಾಕ್ಯದ ಮೂಲಕವಾಗಿ ಎಲ್ಲರನ್ನು ಸಂತೈಸಿದೆ. ಎಲ್ಲರನ್ನು ಸಂತೈಸುತ್ತಾ ಮುಂದೆ ಬಂದಿದ್ದೇನೆ. ಮುಂದುವರಿಯುತ್ತಾ ಬಂದ ಹಾಗೆ
ಇದು ಯೇಸುವನ್ನು ಪ್ರೀತಿಸುವವರಿಗೆ ಆಗಿರಬಹುದು, ಯೇಸು ದೇವನು ಎನ್ನುವ ಹಾಗೆ ಗೋಚರಿಸಿರಬಹುದು. ಆದರೆ ಯೇಸುವಿನ ಕುರಿತಾಗಿ ನಾವು ತಿಳಿದುಕೊಂಡಂತಹ ನಮ್ಮ ನಿಲುಮೆ ಏನು? ಅದಕ್ಕೆ ವ್ಯತಿರಿಕ್ತವಾದಂತಹ ಭಾವವನ್ನೇ ಈ ಹೊತ್ತಿಗೆ ನಾವು ಕಾಣುತ್ತಾ ಇದ್ದೇವೆ. ಕಂಡಲ್ಲಿ ಯೇಸು ರೋಗ ಬಂದವರನ್ನು, ಕುಷ್ಠರೋಗಿಗಳ ಅವರ ಕುಷ್ಠವನ್ನು ನಿವಾರಣೆ ಮಾಡುತ್ತಾನಂತೆ. ಯಾರಿಗೆ ಸೌಖ್ಯವಿಲ್ಲವೋ ಅಂತವರನ್ನು ಅವರದ್ದಾದಂತಹ ರೋಗವನ್ನು ಶಮನ ಮಾಡುವುದರ ಮೂಲಕ ಅವರಿಗೆ ಸುಖವನ್ನು ನೀಡುತ್ತಾನೆ ಎನ್ನುವ ಹಾಗೆ ನಾವು ಕೇಳಿದವರು. ವಿಶೇಷವಾದಂತಹ ರೀತಿಯನ್ನು ನಾವು ಕೇಳುತ್ತಾ ಇದ್ದೇವೆ. ಪಸ್ಕ ಹಬ್ಬದ ದಿನದಂದು 5 ರೊಟ್ಟಿಯನ್ನು 5,000 ಮಂದಿಗೆ ಉಣಬಡಿಸುವಂತಹ ಒಂದು ವ್ಯವಸ್ಥೆಯನ್ನು ಯೇಸು ಮಾಡುತ್ತಾನೆ ಅಂತ ಆದರೆ, ಮಹಾಯಾಜಕ ಕಾಯಫ ಹೀಗೆ ಹೆಸರನ್ನಿರಿಸಿಕೊಂಡವನು ನಾನು, ನನ್ನ ಹೆಸರಿನಲ್ಲೇ ಹಾಗೆ ಮಹಾಯಾಜಕ. ಯಾರು ನನ್ನ ಬಳಿಗೆ ರೋಗಗ್ರಸ್ತರಾಗಿ ಬರುತ್ತಾರೋ, ಯಾರು ಕಷ್ಟದಿಂದ ಬರುತ್ತಾರೋ, ಯಾರು ನಮ್ಮಲ್ಲಿ ದುಃಖವನ್ನು ತೋಡಿಕೊಳ್ಳುತ್ತಾರೋ ಅಂಥವರ ದುಃಖವನ್ನೆಲ್ಲವನ್ನು ದೂರ ಮಾಡಿ ಅವರಿಗೆ ಒಂದು ವಿಧದಿಂದ ಸುಖವನ್ನು, ಶಾಂತಿಯನ್ನು ಕೊಡುವವನು ನಾನು. ನನಗೊಬ್ಬ ವಿರೋಧಿ ಹುಟ್ಟಿಕೊಂಡನಲ್ಲ. ಎಂಥವರಿಗಾದರೂ ಬಂದಂತಹ ಕಷ್ಟವನ್ನು ದೂರ ಮಾಡಬಹುದಾದಂಥ ಒಬ್ಬ ಯಾಜಕ ನಾನಿರುವಾಗ ನನಗೊಬ್ಬ ವಿರೋಧ ಹುಟ್ಟಿಕೊಂಡಿದ್ದಾನೆ ಅಂತ ಆದರೆ ಅವನನ್ನು ಬಿಡಬಹುದು? ಯೇಸುವಿನಲ್ಲಿ ದೈವತ್ವವನ್ನು ಕಂಡುಕೊಂಡು ದೇವರು ಎನ್ನುವ ಹಾಗೆ ನೆಲೆಯಲ್ಲಿ ನಂಬಿಕೊಂಡು ಬಂದವರ ದೃಷ್ಟಿ ಬೇರೆ. ನಾವು ಬದುಕಬೇಕು ಅಂತ ಆದರೆ ಏನು ಮಾಡಬೇಕು? ನಮ್ಮ ದಾರಿ ಏನೆನ್ನುವುದನ್ನು ನಾವು ಕಾಣಬೇಕು. ಯೇಸುವಿನ ಕುರಿತಾಗಿ ಧಾರಾಳ ಕೇಳಿದ್ದೇವೆ ನಾವು, ಆದರೆ ಇದುವರೆಗೆ ಅದನ್ನು ಕಣ್ಣಾರೆ ಕಂಡವರಲ್ಲ ನಾವು. ಈ ಹೊತ್ತಿಗಾಗುವಾಗ ಕಾಣಬೇಕು ಎನ್ನುವಂತ ನಿರೀಕ್ಷೆ ಉಂಟು, ಆದರೆ ಪರಿಚಯ ಇಲ್ವಲ್ಲ. ಅನೇಕ ಮಂದಿ 12ಕ್ಕೂ ಹೆಚ್ಚು ಮಂದಿ ಶಿಷ್ಯರನ್ನು ಯೇಸು ಹೊಂದಿದ್ದಾನೆ ಅಂತ ಕೇಳಿದ್ದೇವೆ. ಈ 12 ಮಂದಿ ಶಿಷ್ಯರನ್ನು ಹೊಂದಿದಂತಹ ಯೇಸುವಿನ ಮಧ್ಯೆ ಅವರನ್ನು ಗುರುತಿಸುವುದಾದರೂ ಹೇಗೆ? ಎಲ್ಲರೂ ಒಂದೇ ರೀತಿಯಲ್ಲಿ ಇದ್ದಾರೆ, ಉಟ್ಟ ತೊಡುಗೆ ಒಂದೇ, ಎಲ್ಲರೂ ಒಂದೇ ರೀತಿಯಾದಂಥ ತೊಡುಗೆಯನ್ನು ತೊಟ್ಟಿರುವಂತಾದರೆ ಅಂಥವರನ್ನು ಗುರುತಿಸುವುದು ಹೇಗೆ? ಹಾಗಾದರೆ ಹೇಗೆ? ಯೇಸುವನ್ನು ಪ್ರತ್ಯೇಕವಾಗಿ ನಿಲ್ಲಿಸಬೇಕು, ಯೇಸು ಒಬ್ಬನೇ ನಮಗೆ ಸಿಗಬೇಕು, ಆ ಮೂಲಕವಾಗಿ ಯೇಸುವನ್ನು ನಾಶ ಮಾಡಬೇಕು ಎನ್ನುವಂಥ ಉದ್ದೇಶಕ್ಕೆ ನಾವು ಬದ್ಧರಾದವರು. ಇದ್ದಾನಲ್ಲ ಯೇಸುವಿನ ಒಬ್ಬ ಶಿಷ್ಯ, ಅನೇಕ ಮಂದಿ ನನ್ನ ಶಿಷ್ಯಂದಿರನ್ನು, ಅನುಯಾಯಿಗಳನ್ನು ನಾನು ಜೊತೆಯಲ್ಲಿ ಸೇರಿಸಿಕೊಂಡವನು. ಯೇಸುವನ್ನು ನಾಶ ಮಾಡಬೇಕು ಅಂತಾದರೆ ಯೇಸುವಿನ ಶಿಷ್ಯನಾದಂಥ ಜುದಾಸನೆಂಬವರನ್ನು ಜೊತೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ಅವರನ್ನು ಬಹಳ ಸುಲಭವಾಗಿ ನಾವು ಉಪಾಯದಿಂದ ಬರಮಾಡಿಕೊಂಡಿದ್ದೇವೆ. 30 ನಾಣ್ಯಗಳನ್ನು ಅವನಿಗೆ ಕೊಟ್ಟದ್ದು. ಯೇಸುವನ್ನು ನಮಗೆ ತೋರಿಸಬೇಕು, ಯೇಸುವನ್ನು ತೋರಿಸಿದಿರುವಂತಾದರೆ ನಿಮಗೆ 30 ನಾಣ್ಯಗಳನ್ನು ಕೊಡುತ್ತೇವೆ ಎನ್ನುವ ಹಾಗೆ ಸುಲಭದಿಂದ ಒಪ್ಪಿಕೊಂಡ. ಹಾಗಾಗಿ ಯೇಸುವನ್ನು ನಾವು ತೋರಿಸುತ್ತೇವೆ ಅಂತ ಹೇಳಿದ್ದಾನೆ. ಹಾಗಾಗಿ ಪಸ್ಕ ಹಬ್ಬದ ಸಂದರ್ಭ ಇದು ವಿಶೇಷವಾದಂತಹ ದಿನ. ತನ್ನ ಶಿಷ್ಯಂದಿರ ಜೊತೆ ಸಹಭೋಜನವನ್ನು ಮಾಡುವುದಕ್ಕೆ ಬೇಕಾಗಿ ಯೇಸು ಕುಳಿತಿದ್ದಾನಂತೆ. ಹಾಗಾದರೆ ಆ ಸಹಭೋಜನವನ್ನು ಮಾಡುವಂತಹ ಸಂದರ್ಭದಲ್ಲಿ ಯೇಸುವನ್ನು ಪಡೆಯುವುದು ಹೇಗೆ, ಕಾಣುವುದು ಹೇಗೆ? ಅವನಿಗೊಂದು ಸುಲಭವಾದಂತಹ ಒಂದು ಉಪಾಯವನ್ನು ಹೇಳಿದ್ದಾನೆ. ನಾನು ಅವನಿಗೆ ಮುತ್ತವನ್ನು ಕೊಡುತ್ತೇನೆ, ಮುತ್ತು ಕೊಡುವಂತಹ ಸಂದರ್ಭದಲ್ಲಿ ನೀವು ಅವನನ್ನು ಬಂಧಿಸಬಹುದು, ಆಯ್ತಲ್ಲ? ಆವಾಗಾದರೆ ಯೇಸು ಯಾರು ಎನ್ನುವುದನ್ನು ಸುಲಭದಲ್ಲಿ ನಮಗೆ ಕಾಣುವುದಕ್ಕಾಗುತ್ತದಲ್ಲ. ಹಾಗಾಗಿ ಈ ಸಮಯವನ್ನೇ, ಈ ಸಂದರ್ಭವನ್ನೇ ಸಾಧಿಸಿಕೊಂಡು ಯೇಸು ಪಸ್ಕ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋಗೋಣ.
ಶಿಷ್ಯಂದಿರೊಡನೆ ಮೇಲಾಟ ನಡೆಯುವಂತಹ ಒಂದು ಪ್ರಸಂಗವನ್ನು ನಾನು ಕಂಡೆ. ನಾನು ಹೊರಗಿನಿಂದ ಬರುವಂತಹ ಸಂದರ್ಭದಲ್ಲಿ ನನ್ನ ಶಿಷ್ಯರು ಅವರವರೊಳಗೆ ಒಳಗಡೆಯೇ ನಾನು ಮೇಲು ಎಂದು ಸ್ಪರ್ಧೆಯ ಮೇಲಾಟದ ಮಾತುಗಳನ್ನಾಡಿಕೊಳ್ಳುತ್ತಾ ಇದ್ದಾರೆ. ಹಾಗಿದ್ದರೆ ಇಂತಹ ಘಟನೆಗಳು ಮುಂದಕ್ಕೆ ನಡೆಯಬಾರದು ಎನ್ನುವ ಕಾರಣಕ್ಕಾಗಿ ಎಲ್ಲರನ್ನೂ ಬಳಿಗೆ ಕರೆಸಿಕೊಂಡಿದ್ದೇನೆ. ಶಿಷ್ಯರೇ, ಎಲ್ಲರೂ ನಿಮ್ಮ ಕಾಲನ್ನು ಮುಂದೆ ಚಾಚಿ ನಿಮ್ಮ ಪಾದ ಸೇವೆಯನ್ನು ನಾನು ಮಾಡುತ್ತೇನೆ ಎನ್ನುವಾಗ ಅವರೊಂದರೆಗಳಿಗೆ ಹಿಂಜರಿದರು. ಯಾಕೆ ನೀವು ನಮ್ಮ ಪಾದ ಸೇವೆಯನ್ನು ಮಾಡುತ್ತೀರಿ? ನೀವೆಲ್ಲರೂ ತಾನು ಮೇಲು ಎಂದು ಆಡುತ್ತಾ ಇದ್ದೀರವಿಲ್ಲವೇ? ನಾವು ಯಾರಿಗೂ ಮೇಲಲ್ಲ. ನಿಮಗೆಲ್ಲರಿಗಿಂತಲೂ ನಾನು ಮೇಲು ಎಂದು ನೀವು ಭಾವಿಸುವುದಿದ್ದರೆ ಇದೋ ನಿಮಗೆಲ್ಲರಿಗಿಂತಲೂ ನಾನು ಕೆಳಗಿನವ ಎಂದು ತಿಳಿದುಕೊಳ್ಳಿ. ಅದಕ್ಕಾಗಿ ನಿಮ್ಮ ಪಾದ ಸೇವೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡುತ್ತಾ ಇದ್ದೇನಂತ ಹೇಳಿಕೊಂಡು 12 ಮಂದಿ ಶಿಷ್ಯರ ಪಾದ ಸೇವೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿ ಮುಗಿಸಿದೆ. ಈ ಮೂಲಕವಾಗಿ ಒಂದು ರೀತಿಯಲ್ಲಿ ಶಿಷ್ಯರು ತಮ್ಮೊಳಗೆ ನಾಚಿಕೆಯನ್ನೂ ಪಟ್ಟುಕೊಂಡರು. ಅವರಿಗೆ ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಿದೆ. ಇತರರು ನಮ್ಮನ್ನು ಯಾವ ರೀತಿಯಾಗಿ ಭಾವಿಸಬೇಕು ಎಂದು ನಾವು ಭಾವಿಸುತ್ತೇವೆಯೋ ಆ ರೀತಿಯ ಭಾವನೆಯನ್ನು ನಾವು ಇತರರಿಗೆ ತೋರ್ಪಡಿಸಬೇಕು. ಅರ್ಥಾತ್ ನಮ್ಮನ್ನು ಇನ್ನೊಬ್ಬರು ಗೌರವಿಸಬೇಕು ಎಂದು ನಾವು ಭಾವಿಸುತ್ತೇವೆ ಎಂದಾದರೆ ನಾವು ಇನ್ನೊಬ್ಬರನ್ನು ಗೌರವಿಸಲು ಕಲಿಯಬೇಕು. ಇದು ಒಂದು ತಾತ್ಪರ್ಯವಾದರೆ ನಾವೆಲ್ಲರೂ ಸೇವೆ ಮಾಡಲೇ ಹುಟ್ಟಿದವರು ಹೊರತು ನಾವು ಯಾರೂ ಮೇಲಿನವರಲ್ಲ. ನಾವೆಲ್ಲರೂ ಪ್ರಭುವಿನ ಸೇವಕರು ಎಂದು ನೀವು ತಿಳಿದುಕೊಳ್ಳಿ. ಆ ತಂದೆಯ ಸೇವಕರಾಗಿ ಜಗತ್ತಿನ ಉದ್ಧಾರದ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಆ ಉದ್ಧಾರದ ಕಾರ್ಯ ಮುಂದಕ್ಕೆ ನಿಮ್ಮಿಂದ ಸಾಗಬೇಕಾಗಿದೆ. ನನ್ನ ಬೋಧನೆಯ ಹಲವು ಮಾತುಗಳನ್ನು ಹಲವು ಸಂದರ್ಭಗಳಲ್ಲಿ ನೀವು ಕೇಳಿದವರಿದ್ದೀರಿ. ನಾನು ಹೇಳಿದಿಷ್ಟೇ, ಪರಸ್ಪರರನ್ನು ಪ್ರೀತಿಸಲು ಕಲಿಯಿರಿ, ಪರಸ್ಪರರನ್ನು ಗೌರವಿಸಲು ಕಲಿಯಿರಿ. ಶಾಂತಿ ಸಹನೆಯ ಸಹಬಾಳ್ವೆ ನಮ್ಮದಾಗಲಿ ಹೊರತು ಪರಸ್ಪರ ವೈರತ್ವದ ಬದುಕು ನಮಗೆ ಬೇಡವೇ ಬೇಡ. ನನ್ನ ಒಂದು ಕೆನ್ನೆಗೆ ಒಬ್ಬ ಹೊಡೆಯುತ್ತಾನೆ ಎನ್ನುವುದಾದರೆ ಇನ್ನೊಂದು ಕೆನ್ನೆಯನ್ನು ಅವನಿಗೆ ತೋರಿಸ್ತೇನೆ. ಆ ಮೂಲಕವಾಗಿ ಹೊಡೆಯುವವನಿಗೆ ಪಶ್ಚಾತ್ತಾಗಬೇಕು ಹೊರತು ನಮಗೆ ನೋವು ಆಗುತ್ತದೆ ಅಂತ ನಾವು ತೋರಿಸಿಕೊಳ್ಳಬಾರದು. ಆ ನೋವು ನಮಗಾಗುವ ನೋವಿನ ಮೂಲಕವಾಗಿ ಅವ ಪಶ್ಚಾತ್ತಾಪದಿಂದ ಬೇಯಬೇಕು. ಆಗಲೇ ಅವನ ಪಾಪದಿಂದ ಅವನಿಗೆ ವಿಮೋಚನೆ ಸಾಧ್ಯ ಎನ್ನುವುದನ್ನು ತಿಳಿದುಕೊಳ್ಳಿ. ಈ ರೀತಿಯಾಗಿ ಬೇರೆ ಬೇರೆ ಬೋಧನೆಗಳನ್ನು ನಾನು ಅವರಿಗೆ ಮಾಡಿದೆ. ಅವರಲ್ಲಿ ಇನ್ನೂ ಕೆಲವು ಮಾತುಗಳನ್ನಾಡುತ್ತಾ ಒಂದು ಹೇಳಿದೆ. ನಾನು ಈ ಹೊತ್ತು ಕೆಲವು ದಿನಗಳ ಹಿಂದಿನಿಂದಲೇ ಹೇಳ್ತಾ ಇದ್ದೇನೆ, ನನ್ನ ಕಾಲ ಸಮೀಪಿಸಿತು, ನನ್ನ ಕಾಲ ಸಮೀಪಿಸಿತು ಅಂತ ಹೇಳಿದ್ದನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ? ಇಲ್ಲಿ ಸ್ಪಷ್ಟವಾಗಿ ನಾನು ನಿಮಗೊಂದು ಮಾತನ್ನು ಹೇಳುತ್ತಾ ಇದ್ದೇನೆ. ನನ್ನ ಅವಸಾನ ಕಾಲ ಸನ್ನಿಹಿತವಾಗಿ ಇದೆ. ನನ್ನ ಅವಸಾನ ಒಂದು ಪೂರ್ವ ನಿರ್ಧರಿತವಾಗಿ ಅದು ಹೀಗೆಯೇ ಆಗಬೇಕೆಂದು ವಿಧಿ ನಿಯಾಮಕವಾಗಿ ಬರೆದಿದೆ. ಅದಕ್ಕೆ ನೀವ್ಯಾರೂ ವ್ಯತಿರಿಕ್ತವಾಗುವ ಹಾಗೂ ಇಲ್ಲ, ವ್ಯತಿರಿಕ್ತವಾಗಿ ಆಡುವ ಹಾಗೂ ಇಲ್ಲ. ಇಲ್ಲಿ ನಿಮ್ಮಿಂದ ಯಾರಿಂದಲೂ ಏನನ್ನೂ ಮಾಡಲಿಕ್ಕೂ ಆಗುವುದಿಲ್ಲ. ಪೇತ್ರನೆಂದು ಕರೆಸಿಕೊಳ್ಳುವಂತಹ ನನ್ನ ಆ ಹಿರಿಯ ಶಿಷ್ಯ, ಅವನು ಒಂದು ಕಾಲಘಟ್ಟದಲ್ಲಿ ನನ್ನನ್ನು ತಿಳಿಯೇ ಎಂದು ಹೇಳಿ ಕೋಳಿ ಕೂಗುವ ಮುಂಜಾವದ 2 ಸಾಲಿ ಕೂಗುವ ಹೊತ್ತಿನಲ್ಲಿ 3 ಬಾರಿ ನನ್ನನ್ನು ತಿಳಿಯೇ ಎಂದು ಹೇಳಿ ಓಡಿ ಹೋಗುತ್ತಾನೆ. ಇದು ಹೀಗೆಯೇ ಆಗಬೇಕು ಎಂದು ಬರೆಯಲ್ಪಟ್ಟಿದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಹೀಗೆ ಆಗುತ್ತದೆ ಎಂದು ನೀವು ಮಾತ್ರ ನಿಶ್ಚಿಂತರಾಗುವುದು ಬೇಡ. ಎಲ್ಲ ಕಾಲಕ್ಕೂ ನಾನು ಹೀಗೆಯೇ ಇರುತ್ತೇನೆಂದಲ್ಲ. ಆದರೆ ನನ್ನ ಅವಸಾನದ ನಂತರ 3ನೆಯ ದಿನ ನಾನು ಮತ್ತೆ ನಿಮಗೆ ಕಾಣಿಸಿಕೊಳ್ಳುತ್ತೇನೆ. ಇದು ಸ್ಪಷ್ಟವಾಗಿ ನನ್ನ ಮಾತು ಎನ್ನುವುದನ್ನು ಅವರಿಗೆ ಹೇಳಿದೆ. ಹೀಗೆ ಎಲ್ಲರನ್ನು ಸಂತೈಸಿ ಆದ ಮೇಲೆ ದೂರ ನಿಂತಿದ್ದಾನೆ ಜುದಾಸ. ಯಾಕೋ ಅವನ ಮುಖದಲ್ಲಿ ಹಿಂಜರಿಕೆ ಕಾಣುತ್ತಾ ಇದೆ. ಅವನ ಕಾರ್ಯಯೋಜನೆ ಸಫಲವಾಗಬೇಕಿದ್ದರೆ ಅವನನ್ನು ನಾನೇ ಕರೆಯುತ್ತೇನೆ. ಜುದಾಸ, ನೀನು ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡಿಕೊಂಡಿದ್ದೀಯೋ, ಯಾವ ಯೇಸುವಿಗೆ ಮುತ್ತು ಕೊಡುವಂತಹ ಆಲೋಚನೆಯನ್ನಿಟ್ಟುಕೊಂಡು ನೀನು ಇಲ್ಲಿಯವರೆಗೆ ಬಂದಿದ್ದೀಯೋ, ಇನ್ನು ತಡ ಮಾಡಬೇಡ. ಇದು ಮುತ್ತನ್ನು ಕೊಡುವ ಮೂಲಕವಾಗಿ ನಿನ್ನ ಬಯಕೆಯನ್ನು ಈಡೇರಿಸಿಕೋ ಎಂದು ಅವರನ್ನು ಕರೆದಪ್ಪಿಕೊಂಡಿದ್ದೇನೆ.
ಸ್ಪಷ್ಟ ಆಯಿತು ಯೇಸು ಯಾರು ಎನ್ನುವ ಹಾಗೆ. ನಾವು ನಾಣ್ಯವನ್ನು ಕೊಟ್ಟು ನಮ್ಮವನ್ನಾಗಿಸಿಕೊಂಡಂತ ಜುದಾಸನಿಂದ ಮುತ್ತನ್ನು ಪಡೆಯುತ್ತಾ ಇರುವಂತವನೇ ಅಲ್ವ ಯೇಸು. ಹಾಗಾದ್ರೆ ತಡ ಮಾಡುವುದು ಯಾಕೆ? ಯೇಸುವನ್ನು ಬಂಧಿಸಬೇಕು. ಬಂಧಿಸುವುದರ ಮೂಲಕವಾಗಿ ಇಲ್ಲಿ ಶಿಕ್ಷೆ ಅಲ್ಲ ಯೇಸುವಿಗೆ. ಇದ್ದಾನೆ ನಮ್ಮ ಜುದೇಯದ ರಾಜ ಮೊಂತಿಯಸ್ ಪಿಲಾತ. ಅವನ ಬಳಿಗೆ ಕರೆದುಕೊಂಡು ಹೋಗಿ ಅವನು ಶಿಕ್ಷೆ ಕೊಡುವುದರ ಮೂಲಕವಾಗಿ ಮಾಡಬೇಕು. ಆದರೆ ವಿಷಯ ಬಹಳ ದೊಡ್ಡದುಂಟು. ಜಗತ್ತಿನಲ್ಲಿ ಯೇಸು ಮಾಡಿದಂತಹ ಸಾಧನೆ ಏನು, ಅವ ಮಾಡಿದಂತಹ ಒಳ್ಳೆತನದ ಕಾರ್ಯಗಳೇನುಂಟು, ಇವುಗಳ ಮೂಲಕವಾಗಿ ಪಿಲಾತನು ಇದನ್ನು ಒಪ್ಪಿಕೊಳ್ಳುತ್ತಾನ ಇಲ್ವೋ, ಅದು ದೊಡ್ಡ ಪ್ರಶ್ನೆ ಆಗುತ್ತದೆ. ಹಾಗಾಗಿ ನಾವು ಸಾಕ್ಷಿ ಹುಡುಕಬೇಕು. ಯಾವ ಸಾಕ್ಷಿ? ಸುಳ್ಳು ಸಾಕ್ಷಿ ಆಗಬೇಕು. ಹಾಗಾಗಿ ಹೇಗಾದರೂ ಮಾಡಿ ಇವರನ್ನು ಈ ಸಲ ಒಂದು ಕೆಳಗಿಳಿಸಬೇಕು ಅಂತ ಉಂಟು. ನೋಡೋಣ, ಪಿಲಾತನ ಬಳಿಗೆ ಹೋಗೋಣ. ಧರ್ಮವೀರು ಪಿಲಾತನ ರಮಣೆ, ಧರ್ಮ ಸೂಕ್ಷ್ಮಕ್ಕೆ ನಾದ ಹಾಡಿತು ಯೇಸು ಸೆರೆಯಾಗಿ. ಧರ್ಮಗಳೇ ಏರಿನದು ಏನಾದ ಧರ್ಮವೀರು. ಧರ್ಮವೇ ನಮ್ಮ ನಡೆಯಾಗಬೇಕು, ಧರ್ಮವೇ ನಮ್ಮ ನುಡಿಯಾಗಬೇಕು. ನಮ್ಮ ದೇಹದ ನರನಾಡಿಗಳಲ್ಲಿ ಧರ್ಮವು ಸದಾ ಸಚ್ಚರಿತೆಯನ್ನುಂಟು ಮಾಡುವುದಕ್ಕಾಗಿ ಜೀವ ಸಂಚಯನವನ್ನುಂಟು ಮಾಡಬೇಕು. ಈ ಲೋಕದಲ್ಲಿ ಧರ್ಮ, ಸತ್ಯ, ನ್ಯಾಯ, ನೀತಿ ಇವುಗಳ ಆಧಾರದಲ್ಲಿ ಮನುಜರ ಬದುಕು ಇದೆ ಎಂದಾದರೆ ಅದಕ್ಕಿಂತ ಮಿಗಿಲಾದಂತಹ ಶಾಂತಿ, ನೆಮ್ಮದಿ ಇದೆ. ಶಾಂತಿ ಸೌಹಾರ್ದಯುತವಾಗಿ ಬದುಕುವುದೇ ಹಾಗೆ ತಾನೆ. ಈರ್ಷೆ ದ್ವೇಷಗಳಿಲ್ಲದೆ ಎಲ್ಲರೂ ಒಗ್ಗೂಡಿ ಬಾಳುವಂತಹ ಬದುಕು ನಮ್ಮದಾಗಬೇಕು. ಈ ಉದ್ದೇಶದಿಂದಲೇ ಜುದೇಯದ ಅರಮನೆ ಇದು. ಪೊನ್ಸಿಯಸ್ ಪಿಲಾತನ ಆಳ್ವಿಕೆಯ ಕಾಲಘಟ್ಟ ಇದು. ಸುತ್ತ ಅರಮನೆಯನ್ನು ನೋಡಿದರೆ ತಿಳಿಯುವುದಿಲ್ವೇ? ಬಿಳಿಯಾದಂತಹ ಶುಭ್ರವಾದಂತಹ ಸಂಕೇತ ಎಲ್ಲೆಡೆಯಲ್ಲೂ ಎದ್ದು ಕಾಣುತ್ತಾ ಇದೆ. ನಮ್ಮ ಸಚ್ಚರಿತೆ ಅದು ಬಿಳುಪಾಗಿರಬೇಕು. ಕಪ್ಪು ಎನ್ನುವುದು ಕೆಟ್ಟ ಚರಿತ್ರೆಯ ಸಂಕೇತ. ನಮ್ಮಲ್ಲಿ ಕೆಟ್ಟ ಚರಿತ್ರೆ ಇರಕೂಡದು, ಒಳ್ಳೆಯ ಚರಿತೆ ಇರಬೇಕು. ಒಳ್ಳೆಯ ಚರಿತೆ ಇರಬೇಕಿದ್ರೆ ಮನಸ್ಸು ಒಳ್ಳೆಯದನ್ನು ಬಯಸಬೇಕು. ಒಳ್ಳೆಯದನ್ನು ಮನಸ್ಸು ಚಿಂತಿಸಿತು ಎಂದಾದರೆ ಮತ್ತೆ ನಡೆನುಡಿಗಳಲ್ಲಿ ಒಳ್ಳೆಯದೇ ಅಲ್ಲದೆ ಮತ್ತೇನು. ಹಾಗೆ ನಮ್ಮವರಿಗೆಲ್ಲ ಬೋಧಿಸುತ್ತಾ ಧರ್ಮ ಶಾಂತಿಯ ಆಧಾರದಲ್ಲಿಯೇ ಬದುಕು ಸುಸ್ಥಿರವಾಗಿ ಸುಸ್ಥಿತಿಯನ್ನು ಕಾಣಬೇಕು. ಹೀಗೆಂದು ಎಲ್ಲರೂ ಒಗ್ಗೂಡುತ್ತಾ ಬಾಳುತ್ತಾ ಇರುವಂತಹ ಸುಖ ಸಮೃದ್ಧಿಯ ಸಂದರ್ಭವು ಸಮಯವೂ ಇದಾಗಿದೆಯಲ್ಲ. ಆದರೆ ಇದೇನು ಆಶ್ಚರ್ಯವಾಗುತ್ತಾ ಇದೆ. ನೋವಿನ ಯಾತನೆಯ ಸನ್ನಿವೇಶವನ್ನು ದೂರದಲ್ಲಿ ಕಾಣುತ್ತಾ ಇದೆಯಲ್ಲ. ಹೋಗೋ, ನನ್ನೆಡೆಗೆ ಬರ್ತಾ ಇರುವುದೇ. ಬರಲಿ, ವಿಚಾರಿಸ್ತೇನೆ. ಏನಿದು? ತಂದಿರಲು ಗೈರಿಹ ಹೀನ ಕಾರ್ಯಗಳೇನು ಬೇಳಿ ದುಮ್ಮಾನವೇಗ ಏನು ಬಂದಿರಿ. ಅಯ್ಯ ದೊರೆ, ಕ್ರೋಧಗೊಂಡಿದ್ದೀಯ? ನಿನ್ನ ಕಣ್ಣುಗಳಲ್ಲಿ ಕೆಂಪಾದ ಕ್ರೋಧ ಹೊರಹೊಮ್ಮುತ್ತಾ ಇದೆ. ನೀನು ಒಬ್ಬನೇ ಅಲ್ಲ, ನಿನ್ನ ಜೊತೆಗೆ 100 ಮಂದಿಗಳು ಒಗ್ಗೂಡಿದ್ದಾರೆ. ಪಾಪ ಸಾತ್ವಿಕ ಸ್ವಭಾವದಾತ ಈತನನ್ನು ನೀವೆಲ್ಲರೂ ಬಂಧಿಸಿದ್ದೀರಾ. ನನ್ನ ಅರಮನೆಗೆ ನೀವು ನಿಮ್ಮದೇ ಆದಂತಹ ಎದೆಗಾರಿಕೆಯನ್ನು ತೋರಿಸುವಂತೆ ಈತನನ್ನು ಹಿಂಸಿಸ್ತಾ ಈ ಕಡೆಗೆ ಬರ್ತಾ ಇದ್ದೀರಾ. ನೋಡಿದ್ದೀರಾ ನನ್ನ ಅರಮನೆಯನ್ನು? ಇದೊಂದು ಮಂಗಳಕರವಾದಂತಹ ವಾತಾವರಣ. ಈ ಮಂಗಳಕರವಾದಂತಹ ವಾತಾವರಣದಲ್ಲಿ ನೀವು ಅಮಂಗಳವಾದಂತಹ ಈ ರೀತಿಯ ಬಂಧನವನ್ನು ಈತನಿಗೆ ನೀಡಿ ಈ ರೀತಿಗೆ ಕರೆದುಕೊಂಡು ಬಂದಿದ್ದೀರಿ ಎಂದಾದರೆ
ನನಗೆ ಆಶ್ಚರ್ಯವೇ ಉಂಟಾಗುತ್ತಾ ಇದೆ. ಹಾ, ನಾವು ಹೃದಯದಲ್ಲಿ ವಿಶಾಲ ಗುಣವನ್ನು ಕಾಣಬೇಕು. ಇಲ್ಲಿ ಕಾಣುತ್ತಿರುವಂತಹ ನೀಲಿ ವರ್ಣವೇ ವಿಶಾಲವನ್ನು ಸಂಕೇತಿಸುತ್ತದೆ ತಾನೆ. ಹೌದು. ಕ್ಷಮಿಸುವಂತಹ ಮನೋಧರ್ಮ ಇರಬೇಕು. ತಪ್ಪಿ ನಡೆದವರನ್ನು ತಿದ್ದಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸುವಂತಹ ವ್ಯಕ್ತಿತ್ವ ಎಲ್ಲರಲ್ಲಿ ವಿಕಾಸವಾಗಬೇಕು. ಹಾಗಿರುವಾಗ ಪ್ರಶಾಂತವಾದಂತಹ ಈ ಅರಮನೆಯ ಮಧ್ಯದಲ್ಲಿ ಈ ಧರ್ಮಚಾವಡಿಯ ಈ ಕೇಂದ್ರ ಬಿಂದುವಿಗೆ ಈತನನ್ನು ಎಳೆದುಕೊಂಡು ಬರಬೇಕಿದ್ರೆ ಕಾರಣ ಇರಬೇಕಲ್ಲ. ಅಂತಹ ಮಹಾಪಾಪವನ್ನು ಈತ ಮಾಡಿದನೆ. ಏನಾಗಿದೆ? ಯಾತಕ್ಕಾಗಿ ಕರೆದುಕೊಂಡು ಬಂದಿರಿ ಹೇಳುವಿಯ ನೀನು? ಆತನ ಕುರಿತಾಗಿಯೇ ತಾವು ಕೇಳುತ್ತೀರಿ ಅಂತ ಆದ್ರೆ ಆತನ ಕುರಿತಾಗಿಯೇ ವಿಚಾರಣೆ ಉಂಟು. ಏನದು ಹೇಳಬಹುದೀಗ? ಆತನು ಭೂತಳಕ್ಕೆ ಬಂದಿರುವ ದೇವರ ಪುತ್ರನೇನು ಬಿಡಿದೆವು ಈತನೇ ದೇವರ ಪುತ್ರನೇನು ಬಿಡಿದೆವು. ದೊರೆಯೇ, ಅಯ್ಯ, ಒಂದು ನಾಡಿನಲ್ಲಿ ತಪ್ಪು ಮಾಡಿದ ಅಂತ ಆದ್ರೆ ಒಬ್ಬ ತಪ್ಪು ಮಾಡಿದಂತಹ ತಪ್ಪು ಅದು ಆ ಊರಿನ ದೊರೆಯ ಅರಸನಿಗೆ ಕೆಟ್ಟ ಹೆಸರನ್ನು ತಂದು ಕೊಡುತ್ತದೆ. ಒಬ್ಬ ಅರಸನ ಕೈಕೆಳಗೆ ಇರುವಂತಹ ಪ್ರಜೆಗಳು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರದು. ಒಬ್ಬ ತಪ್ಪು ಮಾಡಿದರೆ ಅದು ಅನೇಕ ಮಂದಿಗಳು ಕೂಡ ತಪ್ಪು ಮಾಡುತ್ತಲೇ ಹೋಗುತ್ತಾರೆ. ಒಬ್ಬ ಮಾಡಿದಂತಹ ತಪ್ಪು, ಒಂದು ತಪ್ಪು ಇನ್ನು ಅನೇಕ ಮಂದಿಗಳ ತಪ್ಪುಗೆ ಅದು ಕಾರಣ ಅಂತ ಆಗುತ್ತದೆ. ಹಾಗಾಗಕೂಡದು. ಹಾಗಾಗಿ ಇವನನ್ನು ವಿಚಾರಿಸಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಇವನನ್ನು ಇಲ್ಲಿಯವರೆಗೆ ನಾವು ಕರೆತಂದವರು. ಯೇಸು ಎನ್ನುವ ಹಾಗೆ ಆತನ ಹೆಸರು. ಆತ ಹೇಳಿಕೊಂಡು ಬರುತ್ತಾ ಇದ್ದಾನಂತೆ, ನಾನು ದೇವರ ಮಗ, ದೇವರ ಸೇವೆಗೆ ಬಂದವನು ಎನ್ನುವ ಹಾಗೆ. ಮಾತ್ರವಲ್ಲ, ತನ್ನನ್ನು ಯಹೂದಿಗಳ ರಾಜ ಎನ್ನುವ ಹಾಗೆ ಆತ ಹೊಗಳುತ್ತಾ ಇದ್ದಾನೆ. ನಮಗೆ ಸಂದೇಹ ಉಂಟಾಗುತ್ತದೆ, ಒಬ್ಬ ದೇವರ ಮಗ ನಾನು ಎಂದು ಹೇಳುತ್ತಾನೆ ಹೌದು ಅಂತ ಆದ್ರೆ ನಾವೆಲ್ಲ ಯಾರನ್ನು ದೇವರು ಎನ್ನುವ ಹಾಗೆ ನಂಬಬೇಕು ಅಂತ ನಮಗೆ ಗೊತ್ತಾಗುತ್ತಾ ಇಲ್ಲ. ಮಹಾ ಯಾಜಕ ವೃತ್ತಿಯಲ್ಲಿ ನಾವು ಇದ್ದವರು. ಯಾಜಕ ವೃತ್ತಿಯನ್ನು ಮಾಡುತ್ತಾ ಇರುವಂತಹ ನಮ್ಮ ವೃತ್ತಿಗೆ ಆತ ದ್ರೋಹವನ್ನು ಮಾಡುವುದಕ್ಕೆ ಹೊರಟಿದ್ದಾನೆ. ನಮ್ಮ ಬಳಿಗೆ ಬರುವಂತಹ ಅನೇಕ ಮಂದಿ ಯಾರು ರೋಗವಂತರಿದ್ದಾರೋ ಅಂತವರನ್ನೆಲ್ಲರನ್ನು ಉಪಶಮನ ಮಾಡುವುದಕ್ಕೆ ನಾವಿದ್ದವರು. ಆ ಕಾರ್ಯವನ್ನು ಅವ ಮಾಡುತ್ತಾನೆ ಅಂತಾದ್ರೆ ಮತ್ತೆ ನಮಗೆ ಉದ್ಯೋಗ ಎಂತದ್ದು? ಹಾಗಾಗಿ ಇದನ್ನೆಲ್ಲವನ್ನು ತಾವು ವಿಮರ್ಶಿಸಬೇಕು. ಅವನಿಗೆ ಸರಿಯಾದಂತಹ ಒಂದು ಶಿಕ್ಷೆಯನ್ನು ಕೊಡಬೇಕು, ನಮಗೆ ನ್ಯಾಯ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳುವುದು. ನೀನಾಡುವಂತಹ ವಿಚಾರಗಳನ್ನು ಕೇಳುವಾಗ ನನಗೆ ಸಂದೇಹ ಮೂಡುತ್ತಾ ಇದೆ. ಏನು? ದೇವರ ಕಂದ ಅಂತ ಈತ ಹೇಳಿದ್ದಾನೆ, ದೇವರ ಮಗ ಅಂತ ಈತ ಹೇಳಿದ್ದಾನೆ. ನಾವೆಲ್ಲರೂ ದೇವರ ಮಕ್ಕಳೇ ಅಂತ ಭಾವಿಸಬಾರದೇಕೆ? ಅಲ್ಲ, ಭಾವಿಸಬಹುದು. ಎಲ್ಲರೂ ದೇವರ ಮಕ್ಕಳೇ ಹೌದು ಅಂತಾದ್ರೆ ಮತ್ತೆ ಅವೊಬ್ಬ ಯಾಕೆ ದೇವರ ಮಗ ಅಂತ ಹೇಳಬೇಕು? ಹಾಗೆ ಸರಿ, ಅದೊಂದು ಜಿಜ್ಞಾಸೆ. ಮತ್ತೊಂದು ಯಹೂದಿಗಳ ಅರಸ ಅಂತ ಈತ ಹೇಳಿದ್ದಾನೆ ಅಂತ ಹೇಳ್ತಾ ಇದ್ದಿ, ಅದನ್ನೊಂದು ವಿಚಾರಿಸಬೇಕೇ ಆಗುತ್ತದೆ. ಆದ್ರೆ ನೀವೀತನಿಗೆ ಈ ಕ್ಷಣದ ತನಕ ನೀವು ಹೊಡೆದಿಲ್ಲ, ಬಂಧಿಸಿ ತಂದಿದ್ದೀರಿ. ಹೌದೌದು ಅಲ್ಲವೇ? ರಾಜದಂಡವನ್ನು ನೀವಾಗಿ ಕೈಗೆತ್ತಿಕೊಳ್ಳುವುದಕ್ಕಾಗುವುದಿಲ್ಲ. ರಾಜಧರ್ಮದ ವಿಚಾರಣೆ ಅದು ಈ ಧರ್ಮಚಾವಡಿಯಲ್ಲಿ ಆಗಬೇಕಾಗುತ್ತದೆ ತಾನೆ. ಆದ್ರೆ ನೀನು ಅಥವಾ ನಿನ್ನವರು ಹೇಳಿದಂತಹ ಮಾತುಗಳನ್ನು ಕೇಳಿ ನಾನು ನೇರವಾಗಿ ಚಿಂತನೆಯನ್ನು ಮಾಡಿ ಯಾವುದೋ ಒಂದು ಶಿಕ್ಷೆಯನ್ನು ವಿಧಿಸುವಂತಿಲ್ಲ. ಇದು ಧರ್ಮದ ಪುಣ್ಯಭೂಮಿ ದೇಗುಲದಂತಿದ ಇರುವಂತಹ ಪ್ರದೇಶವೆಂದಾದ ಮೇಲೆ ಆತನಲ್ಲೂ ವಿಚಾರಿಸಬೇಕಾಗುತ್ತದೆ. ವಿಚಾರಿಸ್ತೇನೆ, ಧಾರಾಳವಾಗಿ ನ್ಯಾಯ ಅಂತೂ ನಮಗೆ ಬೇಕು. ಅಯ್ಯ, ನೀನೇ ನಿಜಬಹುದೇ, ನೀನೇ ನಿಜಬಹುದೇ, ಕೂಡತನದಿಂದ ನಡೆದೆಯ ಬೇಡು ಜವರಿಗೆ, ಕೇಳಿದೆಯ ಏಕು ನೀನೇ ನಿಜಬಹುದೇ, ಕೂಡತನದಿಂದ ನಡೆದೆಯ ಬೇಡು ಜವರಿಗೆ, ಹಾಡು ನಡತೆಯು ಜೀವನತೆಯನ್ನು ಸುಡುವುದೇ, ಹಾಡು ನಡತೆಯು ಜೀವನತೆಯನ್ನು ಸುಡುವುದೇ, ಭೂಲೋಕದೊಳಗೆ ತಂದೆಗೆ ಚ್ಯುತಿಯು ಬರದು, ಕೇಳಿದೆಯ ಏದು ಅಯ್ಯೋ ಯೇಸುವೆ, ಅರಸನೇ, ಕಾಯಪ್ಪನಾಡಿದಂತಹ ನುಡಿಗಳನ್ನೆಲ್ಲ ನೀನು ಕೇಳಿದೆ ತಾನೆ? ಎಲ್ಲವನ್ನೂ ಕೇಳಿದೆ.
ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಮುಂದಾಗಬೇಕು ತಾನು. ಮಾತ್ರವಲ್ಲ, ಅವರಿಗೆ ನ್ಯಾಯ ಕೊಡಬೇಕು ಎಂದು ಕೇಳಿಕೊಂಡಿದ್ದಾನೆ. ಸರಿಯೇ. ನಿನಗೆ ಶಿಕ್ಷೆ, ಅವರಿಗೆ ನ್ಯಾಯವನ್ನು ಕೊಡಬೇಕಿದ್ದರೆ ನನ್ನ ಈ ಮಾಂಸಾಕ್ಷಿಗಳಿಂದ ಇತ್ಯರ್ಥ ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತಾ ಇಲ್ಲ. ನಿಮ್ಮ ನ್ಯಾಯಸ್ಥಾನ ಇದು, ವಿಚಾರಣೆಗೆ ನೀವು ಅರ್ಹ. ಹೌದು. ಜ್ಞಾನ ಚಕ್ಷುಗಳಿಂದ ನಾನು ಚಿಂತನೆಯನ್ನು ಮಾಡಿದರೂ ಕೂಡ ಇತಿಹಾರ್ಥವನ್ನು ಕಂಡುಕೊಳ್ಳುವುದಕ್ಕೆ ಇಲ್ಲಿ ಕಷ್ಟವಾಗುತ್ತಾ ಇದೆ. ಹಾಗಾಗಿ ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ. ಪರೋಪಕಾರವೇ ನಮ್ಮ ಜೀವನದ ಗುರಿ. ಇರುವವರೆಲ್ಲರೂ ಸಮಾಜಮುಖಿಯಾಗಿಯೇ ಬದುಕಬೇಕಾಗುತ್ತದೆ. ಪರೋಪಕಾರದಲ್ಲಿಯೇ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತಾ ತಮ್ಮ ಜೀವನದ ಸಾರ್ಥಕತೆಯನ್ನು ಕಾಣಬೇಕಾಗುತ್ತದೆ. ಇದು ಮಾನವ ಧರ್ಮ. ಸರಿಯೇ. ನೀನು ಲೋಕೋದ್ಧಾರವನ್ನು ಮಾಡುತ್ತಾ ಇದ್ದಿ, ಪವಾಡವನ್ನು ಮಾಡುತ್ತಾ ಇದ್ದಿ, ನಮಗೆಲ್ಲ ಅಡ್ಡಿಯಾಗುತ್ತಾ ಇದ್ದಾನೆ ಎನ್ನುವುದು ಅವರ ಆಕ್ಷೇಪದ ಕೊನೆಯ ಪ್ರಶ್ನೆ. ಅದು ಸರಿಯೇ. ಅದಕ್ಕಾಗಿ ನಾವಿಲ್ಲಿ ಇತ್ಯರ್ಥವನ್ನು ಕಂಡುಕೊಳ್ಳಬೇಕಿದ್ರೆ ನನ್ನ ಪ್ರಶ್ನೆಗಳಿಗೆ ನೀನು ಸರಿಯಾಗಿ ಉತ್ತರವನ್ನು ಕೊಡಬೇಕು. ಏನು ನಿಮ್ಮ ಪ್ರಶ್ನೆ? ಈ ಲೋಕದಲ್ಲಿ ನಾವು ಬದುಕುವುದು ಹೇಗೆಂದರೆ ಯಾರಿಗೂ ಹಿಂಸೆಯನ್ನು ಮಾಡಬಾರದು. ಹಿಂಸೆಯಲ್ಲಿ ಎರಡು ತೆರವಾಗಿ ಇದೆ ತಾನೆ. ಮಾನಸಿಕ ಹಿಂಸೆ, ಶಾರೀರಿಕ ಹಿಂಸೆ ಅಂತ. ಶಾರೀರಿಕವಾಗಿ ಹೊಡೆಯುವುದು, ಬಡಿಯುವುದು, ಕೊಲೆ ಮಾಡುವುದು ಇತ್ಯಾದಿಗಳು, ಅಂತಹ ಹಿಂಸೆ ಎಲ್ಲೂ ತೋರಬಾರದು, ಎಲ್ಲೂ ಆಗಬಾರದು. ಇದನ್ನೇ ಬಯಸುವಾತ ನಾನು. ಇನ್ನೊಂದು, ಇತರರಿಗೆ ಸುಮ್ಮನೆಯಾಗಿ ಕಿರುಕುಳವನ್ನು ಕೊಡುತ್ತಾ ಮಾನಸಿಕ ಹಿಂಸೆಯನ್ನು ಮಾಡಬಾರದು. ಸಾತ್ವಿಕ ವರ್ಚಸ್ಸನ್ನು ಹೊಂದಿರುವಾತ ನೀನು ಯಾರಿಗೂ ಆ ತೆರನಾದಂತಹ ಹಿಂಸೆಯನ್ನು ಮಾಡಲಿಲ್ಲ ಅಂತ ಹೇಳಿ ಇವನೇ ಹೇಳುತ್ತಾ ಇದ್ದಾನೆ. ಪವಾಡವನ್ನು ತೋರಿದ್ದಾನೆ, ಎಲ್ಲರನ್ನು ಉದ್ಧರಿಸ್ತಾ ಇದ್ದಾನೆ. ಹೀಗೆಂದು ಆ ಬಗ್ಗೆ ನಿನ್ನಲ್ಲಿ ಪ್ರಶ್ನಿಸುವಂತಿಲ್ಲ. ಸಾತ್ವಿಕನಾಗಿ ನೀನು ಮಾಡಬೇಕಾದಂಥ ಕರ್ತವ್ಯವನ್ನು ನೀನು ಮಾಡಿಕೊಂಡಿದ್ದೀಯ. ಆದರೆ ನೀನು ಹೇಳಿರುವಂತಹ ಎರಡು ವಿಚಾರಗಳು ಸತ್ಯವೋ ಎನ್ನುವುದು ಈ ಸಂದರ್ಭದಲ್ಲಿ ಅದು ತಿಳಿಯಲ್ಪಡಬೇಕಾಗುತ್ತದೆ ಎಲ್ಲರಿಗೆ. ನೀನು ದೇವನ ಮಗ, ದೇವಪುತ್ರ, ದೇವನ ಕಂದ ಅಂತ ಹೇಳಿದ್ದಾನೆ ಈತ. ಹಾಗೆಂದು ನೀನು ಹೇಳಿಕೊಂಡು ಬರ್ತಾ ಇದ್ದಿ ಎಂದು ನಿನ್ನ ಮೇಲೆ ಆರೋಪವನ್ನು ಎತ್ತಿದ್ದಾನೆ. ನೀನು ಹಾಗೆ ಹೇಳುವುದರಲ್ಲಿ ನಿನಗೆ ಔಚಿತ್ಯ ಏನು ಎನ್ನುವುದು ಒಂದರ ಜಿಜ್ಞಾಸೆ. ಆಮೇಲೆ ಎರಡನೆಯ ವಿಚಾರವಾಗಿ ನಾನು ಕೇಳುತ್ತಾ ಇರುವುದು, ಯಹೂದಿಗಳಿಗೆ ಅರಸ ನಾನು. ಆಳಾದವನು ಅರಸನಾಗಬಲ್ಲ, ಆಳಾಗಿ ದುಡಿಲಿಕ್ಕೆ ಸಮರ್ಥನಾದವನು ಅರಸನಾಗಿ ಎತ್ತರಕ್ಕೆ ಏರಬಲ್ಲ. ಆಗಿರುವಾಗ ನಾವು ಮಾತಿನಲ್ಲಿ ದೊರೆ ದೊರೆ ತಾನು ಅರಸ ಒಡೆಯ ಅಂತ ಹೇಳಬೇಕಾಗಿಲ್ಲ. ನಮ್ಮ ಕರ್ತವ್ಯದಿಂದ, ನಾವು ನಡೆಸುವಂತಹ ಕಾರ್ಯಗಳಿಂದ, ನಮ್ಮ ಯೋಗ್ಯತೆಯಿಂದ ಆ ಒಡೆತನದ ಅಸ್ತಿತ್ವ ನಮಗೆ ಬರುವುದು. ಆಗಿರುವಾಗ ಸರ್ವಶಕ್ತನ ಮುಂದೆ ನೀನು ಯಹೂದಿಗಳ ಅರಸ ಅಂತ ಹೇಳಿದ್ದು ಸರಿಯೇ ಅಥವಾ ಹೇಳಿದ್ದು ಇದೆಯೇ? ಈ ಬಗ್ಗೆ ಈ ಪ್ರಶ್ನೆಗಳಿಗೆ ನೀನು ಸರಿಯಾಗಿ ಉತ್ತರಿಸಬೇಕು ಈ ಸಂದರ್ಭದಲ್ಲಿ. ಅಯ್ಯ ಪಿಲಾತ ಅರಸನೇ, ಕಾಲ ಬಣ್ಣಗೊಂದು ರೀತಿಯಾಯು ವಿಧಿರಿತ್ಯ ಎನ್ನೊಡಿಗೀಳರ ಕಾಲ ಪ್ರವಾಹದಲ್ಲಿ ಬಣ್ಣಗೊಂದು ರೀತಿಯಾಯ್ತು ವಿಧಿರಿತ್ತ ತನ್ನಾತ್ಮದೊಳಗೊಂಡು ಹೊರಗೊಂಡು ಸಿಲಿಲ್ಲ ಗಂಗಣವಾಯ್ತು ಸರ್ವೇಶ ಬಲಬಲ ಅರಸನೇ, ಯೇಸುವೆ, ನಿನ್ನ ಪ್ರಶ್ನೆಯಲ್ಲೇ ಉತ್ತರವೂ ಅಡಗಿದೆ ಎನ್ನುವ ಸತ್ಯವನ್ನು ನೀನು ಖಂಡಿತವಾಗಿಯೂ ಕಂಡುಕೊಂಡಿದ್ದೀಯ. ಆದರೂ ಇಲ್ಲಿ ನಿಷ್ಕರ್ಷೆ ಆಗಬೇಕು ತಾನೆ. ನಿನ್ನ ಮನಸ್ಸು ಒಪ್ಪದ ವಿಚಾರವನ್ನು ನೀನು ನಿಷ್ಕರ್ಷೆ ಮಾಡಬೇಕಾಗಿದೆ. ಅದಕ್ಕಾಗಿ ಕೇವಲ ಈ ವಿಚಾರಣೆ ಎನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಇಲ್ಲಿ ಕಾಯಫನಾದಿ ಎಲ್ಲರೂ ಹೇಳಿದ ಮಾತುಗಳಲ್ಲಿ ಯಾವುದೇ ಹುರುಳಿಲ್ಲ, ಯಾವುದೇ ಸತ್ಯವಿಲ್ಲ ಎನ್ನುವುದು ತಿಳಿಯಲ್ಪಟ್ಟಿದೆ. ಹಾಗಿದ್ದರೆ ನಾನು ಮಾಡಿದ ಅಪರಾಧವಾದರೂ ಏನು,
ಜಗದ ಉದ್ಧಾರ ನನ್ನ ನಿರ್ಧಾರ ಎಂದು ಮಾಡಿದ್ದು ತಪ್ಪೆ. ಬಡವರೆಲ್ಲರೂ ನನ್ನ ಮಕ್ಕಳು ಅಥವಾ ದೇವರ ಮಕ್ಕಳು ಎಂದು ಸಾರಿದ್ದು ತಪ್ಪೆ. ಬಡವರ ರೋಗ ರುಜಿನ ಕಷ್ಟ ಕಾರ್ಪಣ್ಯಗಳನ್ನು ಸರಿಪಡಿಸಿದ್ದು ಪರಿಹಾರ ಕೊಡಿಸಿದ್ದು ಗುಣಮುಖ ಮಾಡಿದ್ದು ತಪ್ಪೆ. ಇದೆಲ್ಲವೂ ಲೋಕಹಿತ ಕಾರ್ಯವೇ ಹೌದು ಅಂತಾದರೆ ಇದುವರೆಗೆ ಮಾಡಿದ್ದೆಲ್ಲವೂ ಲೋಕಹಿತವೇ ಆಗಿದೆ. ಇನ್ನು ನಿನ್ನ ಪ್ರಶ್ನೆ ಬಹಳ ಮುಖ್ಯವಾದುದು, ಯಹೂದ್ಯರಿಗೆ ನೀನು ಅರಸನೇ? ಈ ಪ್ರಶ್ನೆಯಲ್ಲೂ ಉತ್ತರವನ್ನು ನೀನು ಕಂಡುಕೊಂಡಿದ್ದೀಯಲ್ಲವೇ? ಯಹೂದಿಗಳಿಗೆ ನೀನು ಅರಸನೇ? ನಾನು ಅರಸ ಹೌದು, ಆದರೆ ಯಾರಿಗೆ ಎನ್ನುವುದನ್ನು ನಾನು ಸ್ಪಷ್ಟವಾಗಿ ಎಲ್ಲಿಯೂ ಹೇಳಿಲ್ಲ. ಯಾರು ವಿಶ್ವಾಸಿಗಳಾಗಿ ನನ್ನನ್ನು ನಂಬುತ್ತಾರೋ, ಯಾರು ವಿಶ್ವಾಸಿಗಳಾಗಿ ನನ್ನ ಮೂಲಕವಾಗಿ ಆ ಪರಲೋಕದ ಒಡೆಯನನ್ನು ನಂಬುತ್ತಾರೋ ಅಂತಹವರಿಗಷ್ಟೇ ನಾನು ಅರಸ. ಅದು ಅವರು ನನ್ನನ್ನು ನಂಬಿದರೆ ಮಾತ್ರ ಎನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ. ನನ್ನನ್ನು ನಂಬುವವರು ನನ್ನ ಹಿಂದೆ ಬನ್ನಿ ಎಂದು ಯಥಾರ್ಥವಾಗಿ ನಾನು ಸಾರಿದ್ದೇನೆ. ಇದರ ಅರ್ಥ ಏನು? ನಂಬದವರು ನನ್ನನ್ನು ನಂಬಿ ಅಂತ ನಾನು ಯಾವತ್ತೂ ಬಲವಂತ ಪಡಿಸಲಿಲ್ಲ. ಅಂತಹ ಅಗತ್ಯವೂ ನನಗಿಲ್ಲ. ಆ ಅಗತ್ಯ ಕಾಣುವುದಿಲ್ಲ. ಯಾಕೆ ಗೊತ್ತೇ? ಈ ಸತ್ಯವನ್ನು ನಂಬುವಂತಹ ಕಾಲ ಒಂದು ಬಂದೇ ಬರುತ್ತದೆ. ಆದರೆ ಈ ಹೊತ್ತಿನಲ್ಲಿ ಏನಾಗಿದೆ ಗೊತ್ತೇ? ಕಳೆಗುಂದಿದ ಬಣ್ಣದಂತೆ ನನ್ನ ಬದುಕು ಆಗಿದೆ ಎನ್ನುವುದನ್ನು ನಾನು ತಿಳಿದುಕೊಂಡಿದ್ದೇನೆ. ಇದೆಲ್ಲವೂ ಆಗಬೇಕು ಎನ್ನುವುದು ವಿಧಿ ನಿಯಾಮಕವಾಗಿ ಮುಂಚಿತವಾಗಿಯೇ ಬರೆಯಲ್ಪಟ್ಟಿದೆ ಎನ್ನುವುದಾದರೆ ಆ ನಿಯಾಮಕ್ಕೆ ಹೊರತುಪಡಿಸಿ ನಾನೂ ಇಲ್ಲ. ನೀವು ಹೇಳುವ ಹಾಗೆ ನಾನು ದೇವಸುತನೇ ಆಗಿರಬಹುದು, ಆದರೆ ಮನುಜ ಕುಮಾರನಾಗಿ ನಾನು ಈ ಬದುಕಿನಲ್ಲಿ ಇದುವರೆಗೆ ಸಹಜ ಬದುಕನ್ನು ಅನುಭವಿಸಿದವನು. ಕಾಲಕಾಲಕ್ಕೆ ಏನೋ ವಿಪತ್ತಿನ ಆ ಒಂದು ಇದ್ದವರನ್ನು ಮೇಲ್ಮುಖವಾಗಿ ತೋರಿಸುವ ಮೂಲಕವಾಗಿ ನನ್ನತನದ ಆ ಒಂದು ಕೊಡುಗೆಯನ್ನು ಈ ಲೋಕಕ್ಕೆ ಕೊಡುವ ಪ್ರಯತ್ನವನ್ನು ಮಾಡಿದೆ. ಈ ಮೂಲಕವಾಗಿ ಈ ಲೋಕಕ್ಕೆ ಹೊಸತೊಂದು ಬೆಳಕಿದೆ ಎನ್ನುವ ಸತ್ಯವನ್ನು ನಾನು ತೋರಿಸಿಕೊಟ್ಟೆ. ಆದರೆ ಇಲ್ಲಿ ನನ್ನ ಆ ಒಂದು ಕಾಲಘಟ್ಟ ಮನುಜಕುಮಾರನಾಗಿ ಇಲ್ಲಿಗೆ ಮುಗಿಯಬೇಕು ಎನ್ನುವುದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ಎನ್ನುವುದನ್ನು ತಿಳಿದುಕೊಂಡಾಗ ಬಣ್ಣಗುಂದಿದ ಬದುಕಿನಲ್ಲಿ ಮತ್ತೆ ಮುಂದೇನು ಉಳಿದಿದೆ ಎನ್ನುವುದನ್ನು ನಾನು ತೀರ್ಮಾನಿಸುವಂತಿಲ್ಲ. ಕಾಯಫನಂತವರಿಗೆ ನನ್ನ ಕೃತ್ಯ ವಿರೋಧವಾಗಿ ಕಾಣುತ್ತದೆ ಎಂದಾದರೆ ಅಲ್ಲಿ ಅವರದ್ದೇ ಆದಂತಹ ಕೆಲವು ಆಲೋಚನೆಗಳಿರಬಹುದು. ಅದಕ್ಕೆ ನಾನೇನು ಮಾಡುವ ಹಾಗಿಲ್ಲ. ಆದರೆ ನನ್ನ ಸತ್ಯದ ದಾರಿಯನ್ನು ನಾನು ನನ್ನ ಆ ಒಂದು ಶಿಷ್ಯವರ್ಗಕ್ಕೆ ತೋರಿಸಿಕೊಟ್ಟಿದ್ದೇನೆ. ಇದಷ್ಟೇ ನಾನು ಮಾಡಿದ ಕಾರ್ಯ. ಧರ್ಮ ಸೂಕ್ಷ್ಮವಾಗಿದೆ ಅಲ್ಲ. ಸಚ್ಚರಿತನು ಧರಿಗೆ ಬಂದ ದೇವನು ಯೇಸು ಮೆಚ್ಚುವುದೇನೇ ಮತ್ಸರ ನಿಶ್ಚಯದಲ್ಲಿ ನುಡಿವೆ ನ್ಯಾಯ ಬದಿಗರಿದುದು. ಮೆಚ್ಚುವುದೇನೇ ಮತ್ಸರ ನಿಶ್ಚಯದಲ್ಲಿ ನುಡಿವೆ ನ್ಯಾಯ ಬದಿಗರಿಸುತ್ತೋ. ಅಚ್ಚರಿಯಾಗಿ ಪಿಲಾತನು ರಾಜಪಟ್ಟವನ್ನು ಏರಿದ ಮೇಲೆ ಧರ್ಮದ ಸೂಕ್ಷ್ಮವನ್ನು ಅರ್ಥೈಸಿಕೊಂಡು ನ್ಯಾಯವನ್ನು ಶಿಕ್ಷೆಯನ್ನು ನೀಡುವಲ್ಲಿ ಅರಸನಾದವನು ಎಡವಿ ಬೀಳಬಾರದು. ಒಬ್ಬ ನಿರಪರಾಧಿಗೆ ರಾಜನೊಬ್ಬನಿಂದ ಶಿಕ್ಷೆಯಾಯಿತು ಎಂದಾದರೆ ಮತ್ತೀ ಲೋಕ ಉಳಿದೀತೆ. ರಾಜ ಪ್ರತ್ಯಕ್ಷ ದೇವತಾ ಎನ್ನುವಂತಹ ವಿಚಾರದ ಅರ್ಥವೇನು? ರಾಜನಾದವನು ದೇವಸದೃಶನಾಗಿ ಪ್ರಜೆಗಳನ್ನು ಪಾಲಿಸಬೇಕು. ರಾಜಕೀಯ ಎನ್ನುವುದೇ ಮುಳ್ಳಿನ ಹಾಸಿಗೆ ತಾನೆ. ಆದರೂ ನಮ್ಮ ಮನಸ್ಸು, ನಮ್ಮ ನಡೆ ನುಡಿಗಳೆಲ್ಲವೂ ಧರ್ಮ ಸತ್ಯ ನ್ಯಾಯದ ನೆಲೆಯಲ್ಲಿ ಎಷ್ಟರ ತನಕ ಸ್ಥಿರವಾಗಿ ಉಳಿಯುತ್ತದೋ ಅಷ್ಟರ ತನಕ ಎಷ್ಟೇ ಕಷ್ಟವಾದರೂ ಕೂಡ ಅದನ್ನು ಎದುರಿಸಬಹುದು. ಎಷ್ಟೇ ಸಂಕೀರ್ಣವಾದಂತಹ ಸಮಸ್ಯೆ ಉಂಟಾದರೂ ಕೂಡ ಅದನ್ನು ನಿವಾರಿಸಬಹುದು. ಕಾಯಪ್ಪನ ಸಮೂಹವು ಸಾತ್ವಿಕ ಪುರುಷನಾಗಿರುವಂಥ ದೇವ ಸ್ವರೂಪಿಯಾಗಿರುವಂತಹ ಯೇಸುವನ್ನು ಈ ಅರಮನೆಗೆ ತಂದು ಶಿಕ್ಷಿಸುವುದಕ್ಕಾಗಿ ರಾಜನಾಗಿರುವಂತಹ ನನಗೆ ಒತ್ತಾಯವನ್ನು ಮಾಡುತ್ತಾ ಇದ್ದಾರೆ ಎಂದಾದರೆ ಇದಕ್ಕಿಂತ ಮಿಗಿಲಾದಂತಹ ವಿಪರ್ಯಾಸವು ಮತ್ತೊಂದಿದೆಯೇ? ಮನಸ್ಸು ಎನ್ನುವುದು ಎಷ್ಟು ಅಜ್ಞಾನದಲ್ಲಿ ಒಳಗಾಗಿದೆ ಎನ್ನುವುದಕ್ಕೆ ಇಲ್ಲಿ ಇವರು
ನೀವುಗಳು ವಾದಿಸುತ್ತಿರುವಂತಹ ರೀತಿಯು ಇವರಿಲ್ಲಿ ಈತನನ್ನು ಕರೆದುಕೊಂಡು ಬಂದಿರುವಂತಹ ರೀತಿಯೇ ಸ್ಪಷ್ಟ ನಿದರ್ಶನವಾಗಿ ಕಾಣುತ್ತಾ ಇದೆ. ಹೌದು, ಪ್ರಪಂಚದಲ್ಲಿ ಸತ್ಯ, ನೀತಿ, ನೈತಿಕ ಮೌಲ್ಯಗಳು ಎಷ್ಟು ಗಟ್ಟಿಯಾಗಿದ್ದರೂ ಏನು, ಈರ್ಷ್ಯೆ, ದ್ವೇಷಗಳು ಪ್ರಪಂಚವನ್ನು ಎಷ್ಟು ಹಾಳು ಮಾಡುತ್ತದೆ ಎನ್ನುವುದಕ್ಕೆ ಇದೊಂದು ನಿದರ್ಶನವಾಯಿತು. ತನ್ನನ್ನು ಬಂಧಿಸಿದ್ದರೂ ಕೂಡ ಯಾವುದೇ ಒಂದು ರೀತಿಯ ಖೇದವನ್ನು, ಕ್ರೋಧವನ್ನು ತಾಳದೆ, ವಿಚಲಿತವಾದಂತಹ ಮನಸ್ಸನ್ನು ಹೊಂದದೆ, ನಿರ್ದಿಷ್ಟವಾದಂತಹ ಧೋರಣೆಯಿಂದ ಲೋಕವನ್ನು ಉದ್ಧರಿಸುವ, ಒಳಿತೆಸಗುವಂತಹ ಕಾಯಕದಲ್ಲಿ ಇರುವಾತ ನಾನು. ಇವರೇಕೆ ನನ್ನನ್ನು ಹೀಗೆ ಮಾಡುತ್ತಾರೋ ಅದರ ಬಗ್ಗೆ ನಾನು ಹೇಳಲಾರೆ. ಇವರನ್ನು ಆ ಸರ್ವಶಕ್ತನೇ ಕ್ಷಮಿಸಲಿ ಎನ್ನುವಂಥ ನೆಲೆಯಲ್ಲಿ ಯೇಸುವಾಡಿದಂತಹ ಮಾತುಗಳನ್ನು ಕೇಳಿ ಈತ ನಿರಪರಾಧಿ ಎನ್ನುವುದನ್ನು ನಾನು ನಿರ್ಧಾರ ಮಾಡಿದ್ದೇನೆ. ಆದರೆ ಇವರಲ್ಲಿ ಈತ ನಿರಪರಾಧಿ, ಈತನನ್ನು ನಾವು ಬಂಧಿಸಬಾರದು, ಶಿಕ್ಷಿಸಬಾರದು ಎಂದು ಹೇಳಿದರೆ ಇವರು ಒಪ್ಪುತ್ತಾರೆಯೇ? ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಇವರ ಗುಣವನ್ನು ನೋಡಿದರೆ ನಾನು ಅರ್ಥವಿಸಿಕೊಂಡಿದ್ದೇನೆ. ಆದರೆ ನನಗೊಂದು ದಾರಿ ಗೋಚರಿಸ್ತಾ ಇದೆಯಲ್ಲ, ಹಾಗಾಗಿ ಕಾಯಪ್ಪನವರೇ ಕೇಳಬೇಕು. ಸರಿ ಪರಿತಾಪ ಹೋಯಿತು ಭೂಪ, ಸೆರೆ ಮುಕ್ತಿಗೊಳಿಸಿದಿರಿ ನ್ಯಾಯವು ಮುದವಾಯಿತು, ಸೆರೆ ಮುಕ್ತಿಗೊಳಿಸಿದಿರಿ ನ್ಯಾಯವು ಮುದವಾಯಿತು, ಮರಿದ ಕಾರ್ಯವೇ ಕಾಲ ಹೋಗೋ, ಸರಿ ಬಂದು ಪುಣ್ಯಾತ್ಮನೀತನು. ಕಾಯಪ್ಪನವರೇ, ದೊರೆಯೇ, ಯೇಸು ಆಡಿರುವಂತಹ ಮಾತುಗಳನ್ನೆಲ್ಲರೂ ನೀವು ಕೇಳಿದಿರಲ್ಲ. ಲೋಕದ ಜನರ ಸಂಕಷ್ಟಕ್ಕೆ ನಾನು ಸ್ಪಂದಿಸಿದ್ದೇನೆ, ಅವರವರ ಸಂಕಷ್ಟವನ್ನು ನಿವಾರಿಸಿದ್ದು ತಪ್ಪೇ ಎನ್ನುವುದು ಈತ ನನಗೆಯೇ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾನೆ. ನಮ್ಮ ಕಣ್ಣುಗಳು ನಮ್ಮ ಮುಖದಲ್ಲಿ ಸರಿಯಾಗಿ ಇದೆ ಎಂದಾದರೆ, ನಮ್ಮ ಕಿವಿ ನಮಗೆ ಸರಿಯಾಗಿ ಕೇಳಿಸುವಂತೆ ಮಾಡುತ್ತದೆ ಎಂದಾದರೆ, ನಮ್ಮ ನಾಲಿಗೆ ನಮಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಉಂಟು ಮಾಡುತ್ತದೆ ಎಂದಾದರೆ, ಇದೆಲ್ಲವೂ ದೈವ ಸೃಷ್ಟಿ ತಾನೆ. ಈ ಪ್ರಪಂಚದಲ್ಲಿ ಒಂದು ಕ್ಷಣಕ್ಕೆ ಉಸಿರಾಡುವುದಕ್ಕೆ ನಮಗೆ ಗಾಳಿಯೇ ಸಿಗಲಿಲ್ಲ ಎಂತಾದರೆ ನಾವೇನು ಮಾಡುವುದಕ್ಕಾಗುತ್ತದೆ? ಏನು ಅಹಂಕಾರವನ್ನು ತೋರಿಸುವುದಕ್ಕಾಗುತ್ತದೆ ಅಲ್ಲವೇ? ಪಂಚಭೌತಿಕವಾದಂತಹ ನೀರು, ಗಾಳಿ, ಬೆಂಕಿ, ಆಕಾಶ, ಭೂಮಿ, ಇದರ ಮಧ್ಯದಲ್ಲಿ ಯಾವುದೋ ಒಂದು ದೈವಿಕ ಶಕ್ತಿಯ ಹಿನ್ನೆಲೆಯಾಗಿ ನಾವು ಬದುಕಿದ್ದೇವೆ. ಯಾವುದೋ ಒಂದು ದೈವಿಕ ಚಿತ್ತದಂತೆ ನಾವು ಮಾಡಬೇಕಾದಂತಹ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗಿ, ಕಷ್ಟ ಸಂಕೋಲೆಯನ್ನು ನಿವಾರಿಸುವುದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಎನ್ನುವುದು ನಿನಗೂ ತಿಳಿದಿದೆ, ಯೇಸುವಿಗೂ ತಿಳಿದಿದೆ, ನನಗೂ ತಿಳಿದಿದೆ, ಎಲ್ಲರಿಗೂ ತಿಳಿದಿದೆ. ಹಾಗಿರುವಾಗ ಯಾವುದೋ ಒಂದು ಕಾರಣದಿಂದಾಗಿ ಹೊಡೆದೋ ಬಡಿದೋ ಹಿಂಸೆಯನ್ನು ಕೊಟ್ಟು ಈ ಪ್ರಪಂಚದ ಶಾಂತಿಯನ್ನು ಅಲ್ಲೋಲ ಕಲ್ಲೋಲಗೊಳಿಸಿ ಪ್ರಕ್ಷುಬ್ಧವಾದಂತಹ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ ರಾಜನಾದವನು ಮುಂದಾಗಬಾರದಲ್ಲ. ರಾಜನು ಮಾತ್ರವಲ್ಲ, ಪ್ರಜೆಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ಶಾಂತಿಯನ್ನು ಕೆದಡಿ ಕ್ರೋಧವನ್ನು ಸೃಷ್ಟಿಸುವುದಕ್ಕೋ, ಕೋಲಾಹಲವನ್ನು ಸೃಷ್ಟಿಸುವುದಕ್ಕೋ ಮುಂದಾಗಬಾರದು. ಒಂದು ವೇಳೆ ಅಹಿತ ಘಟನೆಯು ನಡೆದಿದೆ ಎಂದಾದರೂ ಕೂಡ ಅದನ್ನು ಶಮನಗೊಳಿಸಿ, ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿ, ಲೋಕದ ಶಾಂತಿಯನ್ನು ಕಾಯುವುದಕ್ಕಾಗಿ ಮುಂದಾಗಬೇಕು ಅಲ್ವೇ? ಹಾಗಾಗಿ ನೀವು ನನ್ನ ಮುಂದೆ ಇಟ್ಟಿರುವಂತಹ ಎರಡೂ ಪ್ರಶ್ನೆಗಳನ್ನು ಆತನಲ್ಲಿ ಕೇಳಿದೆ. ದೇವನ ಮಗನೆಂದು ಹೇಳಿಕೊಂಡಿದ್ದಾನೆ ಎನ್ನುವುದು ನಿಮ್ಮ ಮೊದಲ ಪ್ರಶ್ನೆ. ಅದಕ್ಕೆ ಆತ ಹೇಳಿದ ಉತ್ತರ ಏನು? ನಾವೆಲ್ಲರೂ ದೇವರ ಮಕ್ಕಳು ಎಂದು ಹೇಳಿದ್ದು ತಪ್ಪೇ ಅಂತ ಹೇಳಿದ್ದ ಅಲ್ವೇ? ಈ ಆತ್ಮಗೂ ಆ ಪರಮಾತ್ಮನಿಗೂ ಸಂಬಂಧ ಇದೆ. ಪರಮಾತ್ಮನಿಂದ ಬಂದಿರುವಂತಹ ಆತ್ಮ ಇಲ್ಲಿ ಒಳ್ಳೆಯ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಪರಮಾತ್ಮನಲ್ಲಿ ಐಕ್ಯೆಯಾಗುವುದು ಸಂದೇಶ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಅಮರವಾದಂತಹ ಚರಿತ್ರೆಯನ್ನು ನಾವು ಮಾಡುವುದಕ್ಕಾಗಿ ಆತ್ಮ ವಿವೇಚನೆಯನ್ನು ಮಾಡುತ್ತಾ ಒಳ್ಳೆಯ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ನಮ್ಮ ಬದುಕು ಇಲ್ಲಿ ಹುಟ್ಟಿದ್ದಕ್ಕೆ ಸ್ಥಾಯಿಯಾಗಿ ಮಾಡಬೇಕಾದದ್ದು ಕರ್ತವ್ಯ. ಆ ಕಾರಣದಿಂದಾಗಿ ಈತ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಆ ದೈವೀ ನೆಲೆಯಿಂದ ಬಂದಿರುವಂತಹ ತನ್ನ ಅಸ್ತಿತ್ವವನ್ನು ಲೋಕದ ಒಳಿತಿಗಾಗಿ ಉಪಯೋಗಿಸ್ತಾ ಇದ್ದಾನೆ. ಅದನ್ನು ತಪ್ಪು ಎಂದು ಹೇಳುವುದಕ್ಕೆ ಇತ್ಯರ್ಥ ಇಲ್ಲಿ ಆಗಲಿಲ್ಲ. ತಪ್ಪೆಂದು ಹೇಳುವುದಕ್ಕೆ ನಿನಗೂ ಕಷ್ಟವೇ ಆದೀತು. ಮತ್ತೂ ನೀನೊಂದು ಆಕ್ಷೇಪವನ್ನು ಎತ್ತಿದ್ದಾನೆ. ಯಹೂದಿಗಳ ಅರಸನೇ ನೀನು ಹೀಗೆಂದು ನಾನು ಪ್ರಶ್ನಿಸಿದೆ. ಆತ ಹೇಳ್ತಾ ಇದ್ದಾನೆ, ಅದನ್ನು ನಾನು ಹೇಳ್ತಾ ಇಲ್ಲ, ನೀನು ಹೇಳ್ತಾ ಇದ್ದಿ. ಯಹೂದಿಗಳ ಅರಸನೇ ನೀನು,
ಅಂದ್ರೆ ನಾನು ಕೇಳಿದಂತಹ ಪ್ರಶ್ನೆಯನ್ನು ನನ್ನಲ್ಲೇ ಉತ್ತರವಾಗಿಸಿದ್ದಾನೆ ಆತ. ಅಂದ್ರೆ ಅವನಿಗೆ ತಾನು ಒಡೆಯ, ತಾನು ದೊರೆ, ತಾನು ಅರಸ ಎಂದು ಹೇಳಿ ಏನು ಆಗಬೇಕಾಗಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇಲ್ಲಿತ್ತಿದ್ದಾನೆ. ಆ ಕಾರಣದಿಂದಾಗಿ ಆ ನೆಲೆಯಲ್ಲೂ ಆತನನ್ನು ಶಿಕ್ಷಿಸುವುದಕ್ಕಾಗುವುದಿಲ್ಲ. ನೋಡು, ಲೋಕದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಮಾಡುತ್ತಾ ಇರುವವರನ್ನು ನಾವು ಪುರಸ್ಕರಿಸಬೇಕೇ ಹೊರತು ಅವರನ್ನು ತಿರಸ್ಕರಿಸುವುದಲ್ಲ. ಅವನು ಹೀಗೆ ಇಂತಹ ಒಳಿತಿನ ಕೆಲಸಗಳನ್ನು ಮಾಡುತ್ತಾ ಇದ್ದಾನೆ, ಅದರಿಂದಾಗಿ ನನಗೇನು ಕಾರ್ಯವಿದೆ ಎನ್ನುವುದು ನಿನ್ನ ನೋವು. ನೋಡು, ನಮ್ಮ ಚಿತ್ತ ಎನ್ನುವುದು ಕಾಣುತ್ತಿರುವಂತಹ ಆಕಾಶಕ್ಕಿಂತಲೂ ವಿಸ್ತಾರವಾದುದು. ಒಂದು ಮಾತಿದೆ, ಈ ಆಕಾಶವನ್ನಾದರೂ ಅಳೆಯಬಹುದಂತೆ, ಆದರೆ ನಮ್ಮ ಚಿತ್ತದ ಚಿಂತನೆಗಳು ಅದು ಎಷ್ಟು ವಿಸ್ತಾರವಾಗಿದೆ ಎನ್ನುವುದನ್ನು ಅಳೆಯುವುದಕ್ಕಾಗುವುದಿಲ್ಲ. ಒಂದು ಮರ ಎತ್ತರಕ್ಕೆ ಬೆಳೆಯುತ್ತದೆ, ಸಾವಿರಾರು ಪಕ್ಷಿಗಳಿಗೆ ನೆರಳನ್ನು ಕೊಡುತ್ತದೆ, ಸಾವಿರಾರು ಮನುಷ್ಯರಿಗೆ ನೆರಳನ್ನು ಕೊಡುತ್ತದೆ. ಆದರೆ ಮನುಷ್ಯ ಅಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕಾಗುವುದಿಲ್ಲ, ಅಂತ ಸಾಧನೆಯನ್ನು ಪರೋಪಕಾರವನ್ನು ಮಾಡುವುದಕ್ಕಾಗುವುದಿಲ್ಲ. ಆದರೆ ಮನುಷ್ಯನ ಮನಸ್ಸೊಂದು ಚಿಂತಿಸಿದರೆ ಲಕ್ಷೋಪಲಕ್ಷ ಮಂದಿಗಳಿಗೆ ಒಳಿತನ್ನು ಎಸಗುವಂಥ ಕಾರ್ಯವನ್ನು ಮಾಡಬಹುದಾಗುತ್ತದೆ. ಅಂತಹ ಕಾರ್ಯವನ್ನು ಇಲ್ಲಿ ನಾವು ಕಾಣುವುದಕ್ಕಾಗುತ್ತದೆ ಯೇಸುವಿನಲ್ಲಿ. ಹಾಗಾಗಿ ಸಾತ್ವಿಕ ಪುರುಷನಾಗಿರುವಂತಹ ಈತನಲ್ಲಿ, ದೈವಿ ಕಳೆಯನ್ನೇ ಮೈಗೂಡಿಸಿಕೊಂಡಿರುವಂತಹ ಈತನಲ್ಲಿ ಸುಮ್ಮನೆ ಶಿಕ್ಷಿಸುವುದಕ್ಕೆ ಅರ್ಥವು ನನಗೆ ಕಾಣುತ್ತಾ ಇಲ್ಲ. ಒಂದು ಉಪಾಯ ಮಾಡೋಣ. ನಿಮ್ಮ ಯೋಚನೆಯಂತೆ ಈತ ಶಿಕ್ಷೆಗೆ ಅರ್ಹನಾಗಿದ್ದಾನೆ ಅಂತ ಭಾವಿಸೋಣ, ತಪ್ಪೇನಿಲ್ಲ ಅದರಲ್ಲಿ. ಆದರೆ ಈತನನ್ನು ಬಿಡುವುದಕ್ಕೆ ಇವತ್ತೊಂದು ಅವಕಾಶ ಇದೆ. ನನ್ನ ನೆಲೆಯಲ್ಲಿ ಈತ ಸತ್ಯವಂತ, ಸಾತ್ವಿಕ ಎಂದು ನನ್ನ ಮನಸ್ಸು ಬಡಿದು ಬಡಿದು ನನ್ನನ್ನು ಎಬ್ಬಿಸ್ತಾ ಇದೆ. ಹಾಗಾಗಿ ಇಂದು ಪಸ್ಕ ಹಬ್ಬದ ನಿಮಿತ್ತ ಒಬ್ಬ ತಪ್ಪು ಮಾಡಿ ಬಂದಿಯಾದವನನ್ನು ಬಿಡುಗಡೆ ಮಾಡುವಂತಹ ಕ್ರಮವು ನಮ್ಮಲ್ಲಿದೆ. ಆ ಕ್ರಮದಂತೆ ಇಂದು ಯೇಸುವನ್ನು ಬಂಧ ಮುಕ್ತಿಗೊಳಿಸುವುದಕ್ಕಾಗಿ ನಾನು ಮುಂದಾಗಿದ್ದೇನೆ. ನೀವೆಲ್ಲರೂ ಒಪ್ಪುವಿರಿ ತಾನೆ? ನ್ಯಾಯ ಬೇಕು ಅಂತ ಕೇಳಿಕೊಂಡು ಬಂದವನು ನಾನು, ಯೇಸುವಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿಕೊಂಡು ಬಂದವನು ನಾನು. ನನಗೆ ಅನ್ಯಾಯ ಮಾಡ್ತೀರೇನೋ ನೀವು? ತಿರುಗಾಡುತ್ತಿರುವುದನ್ನೇ ನನಗೂ ಹೇಳಿ ತಿರುಗಾಡುವುದಕ್ಕಾಗುವುದಿಲ್ವೋ? ನಾನು ದೇವರ ಮಗನಿದ್ದೇನೆ, ನಾನು ಯಹೂದಿಗಳ ರಾಜನಿದ್ದೇನೆ ಅಂತ ನನಗೆ ಹೇಳುವುದಕ್ಕೆ ಬರುವುದಿಲ್ವೋ? ಆಗುತ್ತದೆ. ಆದರೆ ಯಾಕೆ ನಾನು ಅದನ್ನು ಹೇಳುವುದಿಲ್ಲ? ನಾನು ಅದಲ್ಲ ಎನ್ನುವಂತದ್ದು ನನಗೆ ಗೊತ್ತು. ಯಾವುದು ನಾವು ಅದಲ್ಲವೋ ಅದನ್ನು ಹೌದು ಅಂತ ನಮ್ಮ ಅಳತೆಗೆ ಮೀರಿ ಹೆಚ್ಚು ನಾವು ಉದ್ಘಾಟಿಸಿಕೊಳ್ಳಬಾರದು. ನಮ್ಮನ್ನು ನಾವು ನಮ್ಮ ಅಳತೆಗೆ ಮೀರಿ ನಾವು ಉದ್ಘಾಟಿಸಿಕೊಳ್ಳುತ್ತೇವೆ ಅಂತ ಆದ್ರೆ ಅದು ನಮ್ಮನ್ನು ನಾವು ಸಣ್ಣದು ಮಾಡಿದ್ದು ಅಂತಲೇ ಅರ್ಥ. ಈ ನಿಲುಮೆಗೆ ನಾನು ಬದ್ಧನಾದವನು, ಹಾಗಾಗಿ ಹೇಳುತ್ತಾ ಇದ್ದೇನೆ. ಈಗ ನೀವೇ ಹೇಳಿದ ಹಾಗೆ ವಿಶಾಲವಾದಂತಹ ಮರವೊಂದು ಅಸಂಖ್ಯಾತವಾದಂತಹ ಜೀವ ಸಂಕುಲಗಳಿಗೆ ನೆರಳನ್ನು ಕೊಡುತ್ತದೆ. ಇದು ಅರಿಯದೇ ಇದ್ದದ್ದು ಏನೋ ಅಲ್ಲ. ನಾನು ಇದನ್ನೆಲ್ಲವನ್ನು ನಾನು ತಿಳಿದೇ ಬಂದವನು. ಅವನಿಂದ ನಮಗೆ ಅನ್ಯಾಯ ಆಗಿದೆ. ನಾವು ಮಾಡುತ್ತಿರುವಂತಹ ಯಾಜಕ ವೃತ್ತಿ ಏನುಂಟು ಅದರಿಂದ ನಮಗೆ ತೊಡಕಾಗುತ್ತದೆ. ನಮ್ಮಲ್ಲಿಗೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ, ಅವನಲ್ಲಿಗೆ ಬರುವಂತಹ ಸಂಖ್ಯೆ ದೊಡ್ಡದಾಗಿದೆ. ಇದು ನಿಲ್ಲಬೇಕು. ಈಗ ನಿಮ್ಮಲ್ಲಿ ದೂರು ಕೊಡುವುದಕ್ಕೆ ಬಂದವನು, ನನಗೆ ನ್ಯಾಯ ಬೇಕು ಅಂತ ಹೇಳುತ್ತಾ ಬಂದಂತ ನನಗೆ ಅನ್ಯಾಯ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡುತ್ತಾ ಇದ್ದೀರಿ. ಅವನ ನ್ಯಾಯ ಬೇಕು ಅಂತ ಕೇಳಲಿಲ್ಲ, ಅವನಿಗೆ ನ್ಯಾಯ ಬೇಕು ಅಂತ ನಿಮ್ಮ ದೃಷ್ಟಿಯಲ್ಲಿ ಕೊಡುವುದಕ್ಕೆ ಹೊರಟಿದ್ದೀರಿ. ನನಗೆ ಅದು ಗೊತ್ತಿಲ್ಲ. ನನಗೆ ಬೇಕಾದ್ದು ಈಗ ಅವನಿಗೆ ಶಿಕ್ಷೆ ಮಾತ್ರ, ಅದು ಬಿಟ್ಟು ಬೇರೆ ಒಂದು ನನಗೆ ಗೊತ್ತಿಲ್ಲ. ಈ ಹೊತ್ತು ಈಗ ನೀವು ಹೇಳುತ್ತಾ ಇದ್ದೀರಿ ಇವತ್ತು ಪಸ್ಕಾ ಹಬ್ಬ, ಒಬ್ಬನನ್ನು ನಿಮ್ಮ ದೃಷ್ಟಿಯಲ್ಲಿ ಬಿಡುಗಡೆ ಮಾಡಬೇಕು ಅಂತಾದ್ರೆ ಆ ದಿವಸದಂದು ನಿಮಗೆ ಬಿಡುಗಡೆ ಮಾಡಬೇಕು ಎನ್ನುವಂತ ಒಂದು ನಿಯಮ ಉಂಟು ಅಂತಾದ್ರೆ ಇದ್ದಾನೊಬ್ಬ ಸೆರೆಮನೆಯಲ್ಲಿ ಬರಬ್ಬ, ಅವನನ್ನು ಬಿಡುಗಡೆ ಮಾಡಿ. ಮತ್ತೆ ಇವನಿಗೆ ಶಿಕ್ಷೆ ಕೊಡುವುದಕ್ಕೆ ನಿಮಗೆ ಆಗುವುದಿಲ್ವೋ? ಹೇಗೆ ಶಿಕ್ಷೆ ಕೊಡಬೇಕು ಅಂತ ನಮಗೆ ಗೊತ್ತುಂಟು ಅಲ್ಲ. ಈಗ ನಾನು ಇವನಿಗೆ ಶಿಕ್ಷೆಯನ್ನು ಕೊಡ್ಲಿಲ್ಲ ಅಂತಾದ್ರೆ ನೀವೇನು ಮಾಡುವುದಕ್ಕಾಗುತ್ತದೆ? ಅದು ವಿಷಯ ಅಲ್ಲವೇ? ಇದು ನಮ್ಮಲ್ಲಿ ಪ್ರಶ್ನೆ ಅಲ್ಲ, ಇಂಥದ್ದೆಲ್ಲ ಬೇಕಾಗುತ್ತದೆ. ಈಗ ನೀವೇ ಶಿಕ್ಷೆ ಕೊಡುವುದಕ್ಕಾಗುವುದಿಲ್ಲ ಅಂತಾದ್ರೆ ಈ ಪ್ರಸಂಗ ಇಲ್ಲಿಗೆ ಮುಗಿಯುವುದಿಲ್ಲ. ಮತ್ತೆ ಇದನ್ನು ಬೆಳೆಸುತ್ತೇನೆ, ಎಷ್ಟು ಬೇಕಾದ್ರೂ ನನಗೆ ಬೇಕಾದ ಹಾಗೆ ನಾನು ಅದನ್ನು ಬಳಸುತ್ತೇನೆ. ಹಾಗಾಗಿ ಹೇಳುತ್ತಾ ಇದ್ದೇನೆ. ಅಲ್ಲ, ಪ್ರಸಂಗವನ್ನು ಬಳಸುವುದು ಹೇಗೆ ಅಂತ ನನಗೆ ಅಲ್ಲ, ಅದು ಬೇಕಾದ ಹಾಗೆ ಬಳಸೇನು. ನಿಮ್ಮ ಮೇಲೆ ದೂರನ್ನು ಕರ್ಕೊಂಡು ನೇರ ಕೈಸರನಾಳಿಗೆ ಹೋಗುತ್ತೇನೆ, ರೋಮ ಚಕ್ರವರ್ತಿ ಕೈಸರನಿಗೆ ದೂರು ಕೊಡ್ತೇನೆ. ನಾನು ಹೇಳಿದ ಹಾಗೆ ಕೇಳುವುದಿಲ್ಲ, ನಮಗೆ ಅನ್ಯಾಯ ಮಾಡುತ್ತಾನೆ, ಅವನಿಗೊಂದು ಶಿಕ್ಷೆ ಕೊಡಬೇಕು. ಶಿಕ್ಷೆ ಇಬ್ಬರಿಗಾಗುತ್ತದೆ. ಇವನನ್ನು ಕರ್ಕೊಂಡು ಅಲ್ಲಿಗೆ ಹೋಗುತ್ತೇನೆ, ಶಿಕ್ಷೆ ನಿಮಗೂ ಆಗುತ್ತದೆ, ನೆನಪಿರಲಿ. ಇಬ್ಬರಿಗೂ ಜೋಡಿ ಒಟ್ಟಿಗೆ ಆಗುತ್ತದೆ. ಕಾಯಪ್ಪ,
ರಾಜಧರ್ಮದ ಮುಂದೆ ನೀನಾಡುತ್ತಿರುವಂತಹ ಮಾತುಗಳು ನಿನ್ನ ಗುಣ, ನಿನ್ನ ವ್ಯಕ್ತಿತ್ವವನ್ನು ಅಳೆಯಬಲ್ಲದು. ನಾನು ಅದರ ಮೇಲೆ 2 ಮಾತುಗಳನ್ನು ಆಡುವುದು ಯಾಕೆ? ವ್ಯರ್ಥ ವಾದವನ್ನು ಮಾಡಬಹುದು, ಆದರೆ ವಾದದಿಂದ ಪ್ರಯೋಜನ ಏನು? ನನ್ನ ಮನೋಧರ್ಮ ಒಂದು, ನಿಮ್ಮ ಮನೋಧರ್ಮ ಒಂದಾಗಿದೆ. ಈ ಲೋಕದಲ್ಲಿ ಹಾಗೆ ಮನೋಧರ್ಮಗಳು 100 ಇದ್ದು ಅದು ಪರಸ್ಪರ ಸಂಘರ್ಷಕ್ಕೆ ಕಾರಣವಾಗಿ ಏನೇನೋ ಘರ್ಷಣೆಗಳು ಆಗುತ್ತಾ ಧರ್ಮವು ಅಡಿಯಾಳಾಗುತ್ತಾ ಇದೆ, ಅಧರ್ಮವೇ ವಿಜೃಂಭಿಸ್ತಾ ಇದೆ. ಆದರೆ ಲೋಕ ಸರ್ವರನ್ನು ಸಂರಕ್ಷಿಸುವುದು, ಲೋಕಕ್ಕೆ ಧರ್ಮವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಎನ್ನುವುದು ಗೊತ್ತೇ ಇದೆ. ಹಾಗಾಗಿ ನೀನು ಅವರಿಗೆ ದೂರು ಕೊಡು, ಅಥವಾ ನಾನು ಇವನಿಗೆ ಶಿಕ್ಷೆ ಕೊಡ್ತೇನೆ ಅಥವಾ ನ್ಯಾಯ ಕೊಡ್ತೇನೆ, ಇದೆಲ್ಲವೂ ಈ ಪ್ರಪಂಚದಲ್ಲಿ ನಡೆಯುವುದಿಲ್ಲ. ಎಲ್ಲರೂ ಕಾಲಕ್ಕೆ ಸಮಯಕ್ಕೆ ಶಿರಬಾಗಿ ನಡೆಯಲೇಬೇಕಾಗುತ್ತದೆ, ಇಲ್ಲದಿದ್ದರೆ ಕಾಲವೇ ತಲೆಬಾಗಿಸುವಂತೆ ಮಾಡುತ್ತದೆ. ಹಾಗಾಗಿ ನಿನ್ನಲ್ಲಿ ವಾದವಿಲ್ಲ. ಸರಿ, ನೀನು ಹೇಳಿದಂತೆ ಬರಬನನ್ನು ಸೆರೆಯಿಂದ ಬಿಡಿಸುವುದಕ್ಕೆ ನಾನು ಒಪ್ಪಿದ್ದೇನೆ. ಮತ್ತೊಂದು ಹೇಳಿದ್ದೀಯಲ್ಲ, ಈತನಿಗೆ ಶಿಕ್ಷೆಯಾಗಬೇಕು ಅಂತ. ರೋಮ್ ಚಕ್ರವರ್ತಿಗೆ ಹೋಗಿ ದೂರು ಕೊಡ್ತೇನೆ ಅಂತ ಹೇಳ್ತಾ ಇದ್ದಿ. ಇದಕ್ಕಿಂತ ಮೊದಲು 2 ದೂರು ಕೊಟ್ಟಿದ್ದೇನೆ, ಇನ್ನೊಂದುಂಟು. 2-3 ಆಗಿದೆ ದೂರು ನಿಮ್ಮದು. ಹೋದದ್ದಪ್ಪ, ನನಗೆ ಸರಿಯಾಗಿ ನೆನಪಿದೆ. 3 ಬಾರಿ ನನ್ನ ಬಗ್ಗೆ ಅಲ್ಲಿಗೆ ದೂರು ಹೋಗಿದೆ, ಹೇಳನವಾಗಿದೆ. ಆದರೆ ಏನು, ನನ್ನ ಮನೋಧರ್ಮ ಹೀಗೆ ಸಾತ್ವಿಕವಾಗಿ ನ್ಯಾಯ ಯಾವುದು ಸತ್ಯ ಯಾವುದು ಎನ್ನುವುದನ್ನು ವಿಚಾರಣೆ ನೆಲೆಯಲ್ಲಿ ಎತ್ತುವುದಕ್ಕೆ ನಾನು ಮುಂದಾದಾಗ ಆ ಸತ್ಯ ಇಲ್ಲಿ ಸರಿಪಡಿಸಲಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ಬಗೆಗೆ ದೂರು ಅಲ್ಲಿ ನೀಡಿರುವುದು. ಇಷ್ಟರ ತನಕ ರೋಮುವಿನ ಚಕ್ರವರ್ತಿಯಿಂದ ನನಗೇನು ಅಭ್ಯಂತರವೂ ಆಗಲಿಲ್ಲ, ಆಕ್ಷೇಪವೂ ಆಗಲಿಲ್ಲ. ಪದೇ ಪದೇ ನನ್ನ ಬಗ್ಗೆ ದೂರು ಅಲ್ಲಿ ಕೊಂಡೋಗುವುದಕ್ಕೆ ನಾನು ಅವಕಾಶ ಕೊಡುವುದು ಸರಿಯಲ್ಲ. ಒಂದು ಸಂದರ್ಭದಲ್ಲಿ ಹೀಗೆ ವ್ಯವಹರಿಸಬಹುದು, ಅದನ್ನು ನಾನು ತಿಳಿದಿದ್ದೇನೆ. ಹೇಗೆ? ನಾವೆಲ್ಲರೂ ಈ ಪ್ರಪಂಚದಲ್ಲಿ ನಿಮಿತ್ತ ಮಾತ್ರ ಎಂದಾದ ಮೇಲೆ, ಒಂದು ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂದಾದ ಮೇಲೆ ಅದನ್ನು ಕೈಬಿಟ್ಟು ದೂರಕ್ಕೆ ತಳ್ಳುವುದೇ ಲೇಸು. ಹಾಗಾಗಿ ನಾನು ಹೇಳುತ್ತಾ ಇದ್ದೇನೆ, ಪಾಪ ಪುಣ್ಯ ಎನ್ನುವಂಥ ಪ್ರಜ್ಞೆ ಅದು ಸದಾಕಾಲ ಜಾಗೃತವಾಗಿ ಇರಲೇಬೇಕಾಗುತ್ತದೆ. ನಾವು ಇನ್ನೊಬ್ಬರನ್ನು ನೋಯಿಸ್ತೇವೆ, ಇನ್ನೊಬ್ಬರನ್ನು ಹಿಂಸಿಸ್ತೇವೆ, ಆದರೆ ನಮ್ಮ ಪಾಲಿಗೆ ಹಿಂಸೆ ಒದಗಿದಾಗ ನಮಗೆ ನೋವು ಏನು ಎನ್ನುವುದು ಗೊತ್ತಾಗುತ್ತದೆ, ನಮಗೆ ಕಷ್ಟ ಏನು ಎನ್ನುವುದು ಗೊತ್ತಾಗುತ್ತದೆ. ಅಂತಹ ಪರಿಸ್ಥಿತಿಗೆ ನಾವೇ ಅವಕಾಶವನ್ನು ಮಾಡಿಕೊಡಬಾರದು. ಇದು ಯೇಸುವಿಗೆ ಶಿಕ್ಷೆಯಾಗಬೇಕು ಎಂದು ನೀನು ಹೇಳುತ್ತಾ ಇರುವೆಯಲ್ಲ, ಅದು ನಿನ್ನ ಮನಸ್ಸಿಗೆ ಬಿಟ್ಟದ್ದು, ನಿಮ್ಮವರ ತಂಡಕ್ಕೆ ಬಿಟ್ಟದ್ದು. ಅದರ ಬಗ್ಗೆ ನಾನು ಯೇಸುವಿಗೆ ಏನು ಶಿಕ್ಷೆಯನ್ನು ಕೊಡುವುದಕ್ಕೆ ಮುಂದಾಗುವುದಿಲ್ಲ. ಮತ್ತೂ ಒಂದು ಇದೆ, ಅದರ ಬಗ್ಗೆ ನಾನು ಜಾಗೃತನಾಗುತ್ತಾ ಇದ್ದೇನೆ. ನೀವು ನನ್ನ ಸುಪರ್ದಿನಲ್ಲಿ ನನ್ನ ನಿಯಂತ್ರಣವನ್ನು ಮೀರಿ ಯೇಸುವಿಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಮುಂದಾಗಿದ್ದೀರಿ. ಅದನ್ನು ನಿಯಂತ್ರಣ ಮಾಡುವುದಕ್ಕೆ ನನಗಾಗುತ್ತಾ ಇಲ್ಲ. ಹಾಗಾಗಿ ನಾನು ಕೈ ಚೆಲ್ಲಿದ್ದೇನೆ. ಇಂಥ ಸಂದರ್ಭದಲ್ಲಿ ನಾನು ರಾಜನಾಗಿದ್ದುದರಿಂದ ನೀವು ಮಾಡುವಂತಹ ಪಾಪಕೃತ್ಯಗಳಿಗೆ ನಾನೂ ಬಾಧಿತನಾಗುತ್ತೇನೆ. ಆ ಪಾಪಕೃತ್ಯಗಳು ನನ್ನನ್ನು ಬಾಧಿಸಬಾರದು. ಅದು ಪಾಪ ಉಂಟು ಅಂತ ತಿಳ್ಕೊಂಡವನಿಗೆ ಮಾತ್ರ, ಇಲ್ಲ ಅಂತಾದ್ರೆ ಇಲ್ಲ. ಹೌದು, ಆದರೆ ಕೈಕಾಲು ಮುರಿತದೆ ಎನ್ನುವಾಗ ಮತ್ತೆ ಪಾಪವಲ್ಲದೆ ಮತ್ತೇನು? ಸೊಂಟ ಮುರಿದು ಮೂಲೆಗೆ ಸೇರುತ್ತಾನೆ ಅಂತ ಆದಾಗ ಮತ್ತೆ ಪಾಪವಲ್ಲದೆ ಮತ್ತೇನು? ಪಾಪ ಪುಣ್ಯ ಎಲ್ಲವನ್ನು ನಾವಿಲ್ಲಿ ಕಾಣುತ್ತೇವೆ. ಒಳ್ಳೆ ಮಾಡಿದವರನ್ನು ಯಾರು ಹಿಂಸಿಸಲಿ, ಯಾರು ನೋಯಿಸಲಿ, ಯಾರು ನಾಶ ಮಾಡಲಿ, ಅವರ ಪುಣ್ಯ ಚರಿತೆ ಅದು ಪುಣ್ಯ ಚರಿತೆಯಾಗಿ ಸ್ಥಾಯಿಯಾಗಿ ಉಳಿಯುತ್ತದೆ. ಧರಣಿ ಚಂದ್ರ ಎಷ್ಟು ಬೇಕಾದರೂ ಮಾಡಬಹುದು, ನನಗೆ ಅದರಿಂದ ಪಾಪ ಇಲ್ಲ ಅಂತ ಹೇಳಿದರೆ ಶರದಿ ತಾರಾವಳಿಗಳಿರುವ ಅನ್ನೆವರ. ಓಹೋ, ಹಾಗಾಗಿ ಇದು ಬಿಟ್ಟಿದ್ದೇನೆ. ನೀನು ಹೇಳಿದ ಹಾಗೆ ನಿನ್ನ ಯಾವನನ್ನು ಬಿಡಬೇಕಂತ ಹೇಳಿದ್ಯೋ ಅವನನ್ನು ಬಿಟ್ಟಿದ್ದೇನೆ, ಬರಬ್ಬನನ್ನು. ಆಮೇಲೆ ನೀವು ಯೇಸುವಿಗೆ ಏನು ಶಿಕ್ಷೆಯನ್ನು ಕೊಡುತ್ತೀರೋ ಅದಕ್ಕೆ ನಾನು ಬಾಧಿತನಲ್ಲ. ಆ ಪಾಪ ನನಗೆ ಬರಬಾರದು. ಅದಕ್ಕಾಗಿ ಪುಣ್ಯ ಜಲದಿಂದ ನನ್ನ ಕೈಯನ್ನು ತೊಳೆದಿದ್ದೇನೆ. ಹೋಗಿ ಏನು ಬೇಕಾದರೂ ಆಯ್ತಲ್ಲ. ಅರಸನೇ ಕೈ ಬಿಟ್ಟ ಮೇಲೆ ಮತ್ತಿನ್ನೇನು? ಯೇಸು ನಮ್ಮ ಕೈಸೆರೆಯಾಗಿದ್ದಾನೆ. ಹಾಗಾದರೆ ಕೈಸರನಲ್ಲಿಗೆ ಹೋಗುವಂತಹ ಒಂದು ಪ್ರಯತ್ನ ತಪ್ಪಿತು. ಇನ್ನು ಮಾಡಬೇಕಾದ್ದೇನು ಗೊತ್ತು? ಎಳೆದೊಯ್ದರು ಅಟ್ಟಹಾಸದಲ್ಲಿ. ಇದುವರೆಗೆ ಯಾವುದು ಆಗಬೇಕು ಅಂತ ನಾನು ಭಾವಿಸಿದ್ದೇನೋ ಅದು ಈಗ ಸಿದ್ಧಿಸುತ್ತಾ ಉಂಟು. ಹಾಗಾಗಿ ಯೇಸು ನಮ್ಮ ಕೈಸೆರೆಯಾಗಿದ್ದಾನೆ ಅಂತ ಆದರೆ ಇನ್ನು ಹೀಗೆ ಇರುವುದಲ್ಲ. ನಮ್ಮವರಿಗೆ ಹೇಳಿದ್ದೇನೆ, ಅವನ ಮೈಯಲ್ಲಿದ್ದಂತಹ ಬಟ್ಟೆಯನ್ನೆಲ್ಲ ತೆಗೆದು ಅದಕ್ಕೆ ಕೆಂಪು ಮುಳ್ಳಿನ ಒಳ್ಳಿಯನ್ನು ಅವನ ಮೈ ಮೇಲೆ ಸುತ್ತಬೇಕು. ತಲೆಗೆ ಮುಳ್ಳಿನ ಕಿರೀಟವನ್ನು ಇಡಬೇಕು. ಜೊತೆಗೆ ಶಿಲುಬೆಯನ್ನು ಅವನ ಬೆನ್ನ ಮೇಲೆ ಹೇರಿಸಿ ಸಂದುಗಳಿಗೆ
ಕೊರಡೆಗಳಿಂದ ಹೊಡೆಯಬೇಕು. ಆವಾಗ ಮೈಯಿಂದ ಧಾರಾಪೂರಕವಾದಂತಹ ರಕ್ತ ಹರಿಯುತ್ತದೆ. ಇವರನ್ನು ಕರೆದುಕೊಂಡು ಗೊಲ್ಕೊತ್ತಾ ಪರ್ವತಕ್ಕೆ, ಅಂದ್ರೆ ಕಪಾಳಗಳ ಪರ್ವತ, ಅಲ್ಲಿಗೆ ಕರೆದುಕೊಂಡು ಹೋಗಿ ಇವರನ್ನು ಶಿಲುಬೆಗೇರಿಸುತ್ತೇನೆ. ದಾರಿಯುದ್ದಕ್ಕೂ ತೀಕ್ಷ್ಣವಾದಂತಹ ಪ್ರಹಾರವನ್ನೇ ಮಾಡುತ್ತಾ ಬಂದವರು ನಾವು. ಗೊಲ್ಗೊಥಾ ಪರ್ವತದ ತುದಿಗೆ ಬಂದಿದ್ದೇವೆ. ಶಿಲುಬೆಯನ್ನೇ ಏರಿಸಿ ಯೇಸುವನ್ನು ಶಿಲುಬೆಗೆ ಏರಿಸಿದ್ದೇವೆ. ಅಯ್ಯ, ಈಗ ಹೇಳು, ನೀನು ಯಹೂದಿಗಳ ರಾಜನು, ನೀನು ನಿನ್ನ ಮುಖಕ್ಕೆ. ಕಾಯಫಾದಿಗಳೇ, ಒಂದೇ ಒಂದು ಮಾತು ನಾನಿಲ್ಲಿ ಹೇಳಬೇಕಾಗಿರುವುದು ನಿಮ್ಮಲ್ಲಿ. ಏನು? ನಾನು ನನ್ನ ಸರ್ವಶಕ್ತನಾದಂತಹ ಒಡೆಯನಲ್ಲಿ ನನಗಾಗಿ ಎಲ್ಲ ಪ್ರಾರ್ಥಿಸುವುದು, ಅದು ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ದೇವರೇ, ಈ ನಿನ್ನ ಮಕ್ಕಳವರೇನು ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿಯದು, ಅವರನ್ನು ಕ್ಷಮಿಸು ಎನ್ನುವ ಮೂಲಕವಾಗಿ ನೀವು ಮಾಡುವಂತಹ ಈ ಪಾಪ ಕಾರ್ಯಗಳಿಂದ ನಿಮ್ಮನ್ನು ವಿಮೋಚನೆಗೊಳಿಸಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ನನಗೆ ನೋವುಂಟಾಗುತ್ತದೆ ಎಂದು ನಾನು ಭಾವಿಸಿಕೊಳ್ಳುವುದಿಲ್ಲ. ಈ ನೋವನ್ನು ಸಹಿಸುವ ಶಕ್ತಿಯನ್ನು ಕೊಡು ದೇವರೇ ಅಂತ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಅದರ ಜೊತೆಗೆ ನಿಮ್ಮ ಆ ಮನೋವಿಕಾರವನ್ನು ಕಡಿಮೆ ಮಾಡುವಂತಹ, ಶಮನ ಮಾಡುವಂತಹ ಬುದ್ಧಿಯನ್ನು ಕೊಡು. ಈ ಪಾಪಿಗಳನ್ನು ವಿಮೋಚನೆಗೊಳಿಸು ಅಂತ ಕೇಳಿಕೊಳ್ತಾ ಇದ್ದೇನೆ. ಏನದು? ದುಷ್ಟ ಕಾರ್ಯ ಹುಳಿ ರಸ ಇಷ್ಟವೆಂದೊಡನೆ ಹಾರಿತು ಬಿಟ್ಟ ಪ್ರಾಣ. ಇಷ್ಟಕ್ಕೆ ಇವರನ್ನು ಬಿಡಬಾರದು. ಇವನಿಗೆ ಬದುಕಿನ ಪಾಠ ಏನು ಎನ್ನುವಂಥದ್ದು ಅರ್ಥ ಆಗಬೇಕು. ನಮಗಾದಂತಹ ನೋವು ಏನು ಎನ್ನುವಂಥದ್ದು ಇವತ್ತನಿಗೆ ತಿಳಿಯಬೇಕು. ಅದಕ್ಕೆ ಬೇಕಾಗಿ ಹುಳಿಯ ರಸವನ್ನು, ದ್ರಾಕ್ಷ ಮಿಶ್ರಿತವಾದಂತಹ ಹುಳಿಯ ರಸವನ್ನು ಇವನ ಬಾಯಿಗೆ ಸುರಿಯುವುದಕ್ಕೆ ಹೇಳಿದ್ದೇನೆ. ಅದಷ್ಟನ್ನು ನಮ್ಮವರು ತಯಾರು ಮಾಡಿ ಅದನಿಗೆ ಸುರಿಯುವುದಕ್ಕೆ ಹೊರಟಿದ್ದಾರೆ. ಈಗ ಕೇಳ್ತೇನೆ, ಈಗ ಇವನಲ್ಲಿ ಹೇಳಬೇಕು. ಇವ ಹೇಳ್ತಾ ಇದ್ದಾನಲ್ಲ, ನಾನು ದೇವರ ಮಗ ಹೌದು ಅಂತ. ಈಗ ಇವನಲ್ಲಿದ್ದಂತಹ ದೈವತ್ವಕ್ಕೆ ಸವಾಲು. ಇವ ದೇವರ ಮಗನೇ ಹೌದು ಅಂತ ಆದರೆ ಶಿಲುಬೆಗೆ ಏರಿಸಿದಂತಹ ಶಿಲುಬೆಯಿಂದ ಇಳಿದು ಬರಲಿ. ಆವಾಗ ನಾವೆಲ್ಲ ಒಪ್ಪಿಕೊಂಡೆವು ಯೇಸು ದೇವರ ಮಗ ಎನ್ನುವ ಹಾಗೆ. ಇವ ಯಹೂದಿಗಳ ರಾಜ ಎನ್ನುವುದನ್ನು ಇವ ಹೇಳ್ತಾ ಇದ್ದಾನಲ್ಲ, ಇವ ನಿಜವಾದಂತಹ ತಂತ್ರ ಏನು ಎನ್ನುವುದನ್ನು ಇವ ಜಗತ್ತಿಗೆ ಸಾರುವುದಕ್ಕೆ ಬರಲಿ. ಆವಾಗ ನಾವು ಒಪ್ಪಿಕೊಂಡೆವು. ಇವನಿಗೆ ಹುಳಿ ರಸವನ್ನು ಇವನ ಬಾಯಿಗೆ ಸುರಿಯಿರಿ, ನಡೆಯಲಿ ನಮ್ಮ ಹಟ್ಟಹಾಸ ನಡೆಯಲಿ. ನದಿ ಬರುತ್ತಾ ನಗೆ ಬೀರಿ ದರುಶನವಿತ್ತು ಮುದದಿ ಸೂರ್ಯನಿಗೆ ಬೋಧನೆ ನೀಡುತ್ತದ ಸೂರ್ಯನಿಗೆ ಬೋಧನೆಯ ನೀಡುತ್ತದ ಏರಿ ಸ್ವರ್ಗಕ್ಕೆ ಹೋಗಲು ಪುನರುತ್ಥಾನವು ಯೇಸುವಿನ ಪುನರುತ್ಥಾನವು ಪ್ರಭುವೇ ಪೇತ್ರಾದಿ ಶಿಷ್ಯಂದಿರೇ, ನಿಮಗೆ ನಾನು ಮತ್ತೆ ಕಾಣಿಸಿಕೊಂಡಿದ್ದೇನೆ. ಯಾವ ಶುಕ್ರವಾರದ ದಿವಸ ನನ್ನನ್ನು ಶಿಲುಬೆಗೆ ಏರಿಸಲಾಯಿತು, ಪಸ್ಕ ಹಬ್ಬದ ಆ ಶುಕ್ರವಾರವನ್ನು ಪವಿತ್ರ ಶುಕ್ರವಾರವೆಂದು ನೀವು ತಿಳಿಯಿರಿ. ಅಲ್ಲಿಂದ ಮೂರನೆಯ ದಿನಕ್ಕೆ ನಾನು ನಿಮಗೆ ಮತ್ತೆ ಗೋಚರವಾಗುತ್ತೇನೆ ಎಂದು ಮೊದಲೇ ವಿಷಯವನ್ನು ತಿಳಿಸಿದ್ದೇನೆ. ಆ ಹೇಳಿದ ಹಾಗೆ ಮಗ್ದಾದಿ ಮರಿಯಳ ಮೂಲಕವಾಗಿ ನಾನು ನಿಮಗೆ ಹೇಳಿ ಕಳುಹಿಸಿದೆ. ಅಲ್ಲಿಂದ ನನ್ನ ಮಹಾಮಾತೆ ಮರಿಯಳಿಗೆ ಅವ್ವೆಗೆ ದರ್ಶನವನ್ನು ಕೊಟ್ಟೆ.
ನಿಮಗೂ ಏಕಾಂತದಲ್ಲಿ ನಾನು ದರ್ಶನವನ್ನು ಕೊಟ್ಟೆ. ನಂಬದಂತಹ ಶಿಷ್ಯಂದಿರನ್ನು ನಾನು ನಂಬಿಸಿದೆ. ನನ್ನ ಶಿಷ್ಯಗಣದಲ್ಲಿ ಪೇತ್ರ ನೀನು ನಾಯಕನೆಂದು ಕರೆಸಿಕೊಳ್ಳುತ್ತೀಯ. ಹಾಗಾಗಿ ನಿನ್ನ ಮೂಲಕವಾಗಿ ನನ್ನ ಎಲ್ಲ ಶಿಷ್ಯರು ಕೇಳಿಕೊಳ್ಳಿರಿ. ಈ ಹೊತ್ತಿಗೆ ನನ್ನದಾದಂತಹ ಈ ಒಂದು ಜೀವನ ಇಲ್ಲಿಗೆ ಸಮಾಪನವಾಯಿತು. ಯಾವಾತನು ಸತ್ತು ಮತ್ತೆ ಬದುಕಿ ಎದ್ದು ತೋರಿಸಿಕೊಳ್ಳುತ್ತಾನೋ ಹಾಗಿದ್ದರೆ ಅವ ದೇವಕುಮಾರ ಹೌದು ಎನ್ನುವುದನ್ನು ಈ ಭೂಲೋಕದಲ್ಲಿ ಮತ್ತೆ ನಾನು ಸಾಕ್ಷೀಕರಿಸಿದ ಹಾಗಾಯಿತು. ನೀವೆಲ್ಲರುಗಳು ಇದಕ್ಕೆ ಸಾಕ್ಷಿಗಳಾಗಿದ್ದೀರಾ. ನನ್ನದಾದಂತಹ ಆ ಒಂದು ವಾಕ್ಯಗಳಾದರೂ ಏನು? ದೇವರನ್ನು ಪ್ರೀತಿಸಿ, ನಮ್ಮ ವೈರಿಗಳನ್ನು ಪ್ರೀತಿಸಿ, ಪರಸ್ಪರರನ್ನು ಪ್ರೀತಿಸಿ ಬದುಕುವಂತಹ ಬದುಕನ್ನು ನೀವು ಕಲಿಯಿರಿ. ನನ್ನ ಆ ಒಂದು ವಾರ್ತೆಯನ್ನು 12 ದಿಕ್ಕುಗಳಿಗೂ ನೀವು ಸಾರುವಂಥವರಾಗಿ, ಹೀಗೆ ಸಾರಿದ ಬದುಕಿನಲ್ಲಿ ದೇವರ ಸಾಮ್ರಾಜ್ಯವೊಂದು ಸ್ಥಾಪನೆಯಾಗಬೇಕಾಗಿದೆ. ಆ ದೇವರ ರಾಜ್ಯವನ್ನು ಸ್ಥಾಪಿಸುವ ಹೊಣೆಗಾರಿಕೆ ಇನ್ನು ಮುಂದಕ್ಕೆ ನಾನು ನಿಮಗೆ ವಹಿಸಿಕೊಟ್ಟಿದ್ದೇನೆ. ಆ ಮೂಲಕವಾಗಿ ನೀವು ನಿಮಗೆ ವಹಿಸಿಕೊಟ್ಟಂತಹ ಈ ಕೆಲಸವನ್ನು ಎಲ್ಲ ಕಡೆಯಲ್ಲೂ ಬಿತ್ತರಿಸುವ ಮೂಲಕವಾಗಿ ಮರಣಾನಂತರವೂ ನಮಗೊಂದು ಬದುಕಿದೆ ಎನ್ನುವುದನ್ನು ಜನರಿಗೆ ತೋರಿಸಿಕೊಡಿ. ಕೇವಲ ನಾವು ಬದುಕುವ ಈ ಬದುಕಷ್ಟೇ ನಮ್ಮ ಬದುಕಲ್ಲ, ಆ ಸ್ವರ್ಗಲೋಕದಲ್ಲಿರುವ ಬದುಕಿಗೆ ಸರಿಹೊಂದು ಇಲ್ಲಿಯ ಬದುಕನ್ನು ನಾವು ಬದುಕಬೇಕಾಗಿದೆ. ಅಲ್ಲಿಯ ಬದುಕಿಗಾಗಿ ನಾವು ಇಲ್ಲಿಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕಾಗಿದೆ ಎನ್ನುವ ವಾರ್ತೆಯನ್ನು ಸಾರುವ ಮೂಲಕವಾಗಿ ನೀವೆಲ್ಲರೂ ನನ್ನ ಉಪದೇಶವನ್ನು ಎಲ್ಲೆಡೆಯಲ್ಲೂ ಪಸರಿಸಿರಿ. ಸರ್ವಶಕ್ತನಾದಂಥ ಯೇಸುದೇವನೇ, ಪೇತ್ರ, ಯಾವಾಗ ನನ್ನ ಮೇಲೆ ತಲೆಯ ಮೇಲೆ ಕೈ ಇಟ್ಟುಕೊಂಡು ನೀನು ಕೊಟ್ಟಂಥ ಜ್ಞಾನವನ್ನು ಉಳಿದವರಿಗೆ ಎಲ್ಲರಿಗೂ ಪಸರಿಸುತ್ತಾ ತನ್ನನ್ನು ತಾನು ಏನು ಎಂಥದು ಎಂಬುದಾಗಿ ಜಗತ್ತಿಗೆ ತೋರಿಸಿಕೊಟ್ಟಂತಹ ನಿಯಮಗಳೇನು, ಪವಾಡವಲ್ಲ ದೇವಶಕ್ತಿಯೇ ಇದು ಆಗಿದೆ ಎಂಬುದಾಗಿ ಉಳಿದವರಿಗೆಲ್ಲ ತಿಳಿದಿದೆ. ಕಳೆದ ಕಾಯ ಅವರಿಗೆ ನೀವು ಹೇಳಿದಂಥ ಎಲ್ಲ ಆ ಮಾರ್ಗವನ್ನು ಅವರಲ್ಲಿ ಬೋಧಿಸಿಕೊಂಡು ಸಜ್ಜನರಾಗಿ ಭಕ್ತರಾಗಿ ಇರುವಂತೆ ಬೋಧಿಸುವುದಕ್ಕೆ ನನಗೆ ಅನುಮಾನ ಕೊಟ್ಟದ್ದ, ಅದನ್ನು ಸ್ವೀಕರಿಸಂತ ನಾನೇ ಧನ್ಯ. ಎಲ್ಲರಿಗೂ ಮಂಗಳವಾಗಲಿ ಎನ್ನುವ ಮೂಲಕವಾಗಿ ಇದೋ ನಾನು ಮತ್ತೆ ನಿಮಗೆ ಕಾಣಿಸಿಕೊಳ್ಳುವುದಿಲ್ಲವಾದರೂ ನಿಮಗೆ ಒಂದು ವಿಶ್ವಾಸದ ಮಾತನ್ನು ಕೊಡುತ್ತೇನೆ. ಎಲ್ಲರೂ ನನ್ನನ್ನು ನಂಬುವ ಮೂಲಕವಾಗಿ ಆ ಪರಲೋಕದಲ್ಲಿರುವಂತಹ ತಂದೆಯನ್ನು ನಂಬಿ ಎಲ್ಲಿಯವರೆಗೆ ನೀವು ನನ್ನ ಮೇಲೆ ನಂಬಿಕೆ ಇಡುತ್ತೀರೋ ಅಲ್ಲಿಯವರೆಗೆ ನಾನು ಖಂಡಿತವಾಗಿಯೂ ನಿಮ್ಮೆಲ್ಲರ ಹೃದಯದಲ್ಲಿ ಸ್ಥಾಪಿತವಾಗಿದ್ದೇನೆ. ಯಾವ ನಾಚಿಕೆಗೇಡಿನ ಶಿಲುಬೆಯ ಶಿಕ್ಷೆ ಇದುವರೆಗೆ ಇಲ್ಲಿ ಜಾರಿಯಲ್ಲಿತ್ತು, ಈ ಶಿಲುಬೆ ಇನ್ನು ಪವಿತ್ರತೆಯ ಸಂಕೇತವಾಗಿ ಭೂಲೋಕದಲ್ಲಿ ಪಸರಿಸಲ್ಪಡಲಿ. ಈ ಮೂಲಕವಾಗಿ ಪವಿತ್ರ ಶುಕ್ರವಾರದ ಈ ಶಿಲುಬೆ ಪವಿತ್ರ ಸಂಕೇತವಾಗಿ ಹೊಸ ಬೆಳಕಾಗಿ ಲೋಕಕ್ಕೆ ನೀಡಲಿ ಎನ್ನುವ ಮೂಲಕವಾಗಿ ನನ್ನದಾದಂತಹ ಪರಲೋಕದಲ್ಲಿರುವಂತಹ ತಂದೆಯ ಸ್ಥಾನವನ್ನು ಸೇರಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.